ನಾವೆಲ್ಲರೂ ದೇವರ ಸ್ತುತಿಯನ್ನು ಪ್ರಾರಂಭಿಸಿ ಒಂದು ನಮ್ಮ ಈ ಸಮಾರಂಭವನ್ನು ಒಳ್ಳೆ ರೀತಿಯಲ್ಲಿ ನಡೆಸಲು ದೇವರು ಅಲ್ಲಾಹು ನಮಗೆ ಅನುಗ್ರಹ ನೀಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಆಶಾ ಕಾರ್ಯಕರ್ತೆಯಾದ ಲವಿತಾ ಮಂತಿಯವರು. ದೇವಾ ನಿಮ್ಮನ್ನೇ ಸ್ತುತಿಪೆ ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿಮ್ಮನ್ನೇ ಸ್ತುತಿಪೆ. ತಂದೆಯು ನೀನೆ ತಾಯಿಯು ನೀನೆ ಎಲ್ಲ ಬಳಗವು ನೀನೆ ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿಮ್ಮನ್ನೇ ಸ್ತುತಿಪೆ ದೇವಾ ನಿಮ್ಮನ್ನೇ ಸ್ತುತಿಪೆ. ಈಗ ಬಂದ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದೇ ರೀತಿ ನಾವು ಹೇಳಿದಂತಹ ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ ನಮ್ಮ ಅರೇಕಳ ಪಂಚಾಯತ್ ಅಧ್ಯಕ್ಷರಾದಂತಹ ಬದ್ರುದ್ದೀನ್ ಸರ್ ಅವರು ನಮ್ಮ ಅಂಗನವಾಡಿ ಕೇಂದ್ರದ ಬಗ್ಗೆ ಒಂದು ವಿಶೇಷ ಒಳವನ್ನು ನೀಡಿ ಅದೇ ರೀತಿ ನಮ್ಮ ಶ್ರೀಶಕ್ತಿ ಗುಂಪುಗಳಾಗಿ ತಾಯಂದಿರಿಗಾಗಿ ನಮ್ಮ ಎಲ್ಲ ಪುಟಾಣಿ ಮಕ್ಕಳ ಬಗ್ಗೆ ಒಂದು ಆಶೀರ್ವದಿಸಲಿಕ್ಕೆ ಇಲ್ಲಿ ಆಗಮಿಸಿದ್ದಾರೆ ನಮ್ಮ ಅರೇಕಲ್ ಪಂಚಾಯತಿಯ ಪ್ರಥಮ ಪ್ರಜೆಯಾದಂತಹ ಬದ್ರುದ್ದೀನ್ ಸರ್. ಇವರಿಗೆ ನಮ್ಮ ಇಲಾಖೆ ಪರವಾಗಿ ಹಾಗೂ ನಮ್ಮ ಅಂಗನವಾಡಿ ಕೇಂದ್ರ ಪರವಾಗಿ ಅರೇಕಳ ಪಂಚಾಯತ್ರ ಪರವಾಗಿ ಹಾಗೂ ನಮ್ಮ ಪುಟಾಣಿ ಮಕ್ಕಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಕರೆಗೆ ಹೋಗೊಟ್ಟು ಒಂದು ಬೆಳಿಗ್ಗೆಂದೇ ಬಂದು ಕೂತಿದ್ದಾರೆ ನಮ್ಮ ಇದೇ ವಾರ್ಡಿನ ಸದಸ್ಯರಾದಂತಹ ಪಂಚಾಯತ್ ಸದಸ್ಯರಾದಂತಹ ಶ್ರೀಯುತ ಅಬ್ದುಲ್ ಮಜೀದ್ ಅವರು ನಮ್ಮೆಲ್ಲರಿಗೂ ಚಿರಪರಿಚಿತರು. ಏನೇ ಕಷ್ಟ ಸುಖಗಳಿಗೂ ಸಹ ಇಲ್ಲ ಯಾವ ತೊಂದರೆಗಳು ಬಂದರೂ ಸಹ ಫೋನ್ ಮಾಡೋದು ನಾವು ಮಜೀದ್ ಅವರಿಗೆ. ಆದ ಕಾರಣ ನಮ್ಮ ಈ ಅಂಗನವಾಡಿ ಕೇಂದ್ರ ಪರವಾಗಿ ಇಲಾಖೆ ಪರವಾಗಿ ಅರೇಕಳ ಪಂಚಾಯತ್ ಪರವಾಗಿ ಹಾಗೂ ನಿಮ್ಮ ಶ್ರೀಶಕ್ತಿ ಗುಂಪುಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಇವರಿಗೆ. ಅದೇ ರೀತಿ ಇನ್ನೊಬ್ಬರು ಸದಸ್ಯರು ಆಗಮಿಸಿದ್ದಾರೆ ನಿಮ್ಮೆಲ್ಲರ ಪರಿಚಿತರು ಅಬೂಬಕರ್ ಸಿದ್ದೀಕ್ ಅಂತ ಹೇಳಿ. ಇವರು ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೆ ಸಹ ಗೊತ್ತಿಲ್ಲದೆ ಅವರ ಒಳಗಿಂದ ಕೆಲಸ ಮಾಡೋದು ನಮಗೆ ಯಾರಿಗೂ ಗೊತ್ತಾಗುವುದಿಲ್ಲ. ಆದರೆ ತುಂಬ ಹಾರ್ಡ್ ವರ್ಕರ್. ಅವರಿಗೆ ನಾವು ಸ್ವಾಗತ ಮಾಡೋದು ನಮ್ಮ ಹಿಂದಿನ ಒಂದು ಪುಣ್ಯದ ಕಾರ್ಯ ಅಂತ ಹೇಳಬೇಕು. ಯಾಕೆಂತ ಹೇಳಿದ್ರೆ ಅವರನ್ನು ನಾವು ಈ ಸಭೆಯಲ್ಲಿ ಒಂದು ಸನ್ಮಾನಿಸಲಿಕ್ಕಿದ್ದೇವೆ. ಆಗ ಅವರ ಪರಿಚಯವನ್ನು ಅವರ ಒಂದು ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಆದ ಕಾರಣ ಅವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಇದೇ ವಾರ್ಡಿನ ಸದಸ್ಯರಾಗಿದ್ದುಕೊಂಡು ಮಾಜಿ ಅಧ್ಯಕ್ಷರಾಗಿಕೊಂಡು ಅರೇಕಳ ಗ್ರಾಮದ ಉನ್ನತಿಗಾಗಿ ಶ್ರಮಿಸಿದಂತಹ ಇನ್ನೊಬ್ಬರು ಮಹಿಳೆ ಇದ್ದಾರೆ, ನಿಮಗೆಲ್ಲರಿಗೂ ಚಿರಪರಿಚಿತರು, ಅನಿತಾ ಡಿಸೋಜಾ ಅಂತ ಹೇಳುವವರು. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ. ನಮ್ಮ ಕರೆಗೆ ಹೋಗೊಟ್ಟು ಯಾನಪಯ್ಯ ಡಾಕ್ಟರ್ನವರು ನಿಮಗೆಲ್ಲರಿಗೂ ಚಿರಪರಿಚಿತರು. ಅಲ್ಲಿ ಬೋರ್ಡ್ ಕಾಣಬಹುದು. ಆರೋಗ್ಯ ತಪಾಸಣಾ ಶಿಬಿರವನ್ನು ಪ್ರತಿ 4ನೇ ಬುಧವಾರದಂದು ದೇರಳಕಟ್ಟೆ ಯಾನಪಯ್ಯ ವೈದ್ಯಕೀಯ ಕಾಲೇಜಿನವರು ನೆರವೇರಿಸ್ತಾ ಇದ್ದಾರೆ. ಇವತ್ತು ನಿಮಗೆ ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಆಗಮಿಸಿದ್ದಾರೆ ಶ್ರೀಯವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರಿ ಇವರಿಗೆ ರಾಜಿಕ್ ಅವರು ಹೂಗುಂಚವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಯಾನಪಯ್ಯ ವೈದ್ಯಕೀಯ ಕಾಲೇಜಿನ ಆಗಮಿಸಿದಂತಹ ಐವಾನವರಿಗೂ ಸಹ ನಮ್ಮ ಇಲಾಖೆ ಪರವಾಗಿ ಶ್ರೀಶಕ್ತಿಗಳ ಗುಂಪುಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರ್ತೇನೆ. ಅವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಆಗಮಿಸಿ ನಮ್ಮ ಆರೋಗ್ಯದ ಶಿಬಿರದ ಬಗ್ಗೆ ಮಾಹಿತಿಯನ್ನು ಕೇಳಿ ಆಗಾಗ ಏನು ಕೊಡಬೇಕು ಟಾಕ್ ಏನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ನಮ್ಮ ಶ್ವೇತಾ. ಎಲ್ಲರಿಗೂ ಪರಿಚಿತರು. ಅವರಿಗೆ ನಾವು ಇಂದಿನ ಸಭೆಗೆ ಈ ಅಂಗನವಾಡಿ ಪುಟಾಣಿಗಳ ಚಿಲಿಪಿಲಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇವರಿಗೆ ಚೈತ್ರ ಅಂತ ಹೇಳುವವರು ನಿಮಗೆಲ್ಲರೂ ಚಿರಪರಿಚಿತರು. ಯಾನಪಯ್ಯ ಡಾಕ್ಟರನ್ನು ಕರೆದುಕೊಂಡು ಬರುವಲ್ಲಿ ಅವರ ಪಾತ್ರ ತುಂಬ ಇದೆ. ನಮಗೆ ಮಾಹಿತಿ ನೀಡಲಿಕ್ಕಾಗಲಿ ಪ್ರತಿಯೊಂದು ಆರೋಗ್ಯ ಕಾರ್ಯಕ್ರಮಕ್ಕೆ ಅವರಿದ್ದಾರೆ. ಅವರಿಗೆ ರುಮೈಜರ್ ಅವರು ಹೂಗುಂಚವನ್ನು ನೀಡಿ ಸ್ವಾಗತಿಸಬೇಕು. ನಮ್ಮ ಗ್ರಾಮದ ಅರೇಕಳ ಗ್ರಾಮದ ಒಂದು ಏಳಿಗೆಗೆ ಶ್ರಮಿಸ್ತಾ ಇದ್ದಾರೆ. ಕೊರೋನಾ ಟೈಮಲ್ಲಿ ಅಂತಹ ಮಹಾಮಾರಿ ಟೈಮಲ್ಲಿ ಮನೆಗೆ ವಿಸಿಟ್ ನೀಡಿ ನಮ್ಮೆಲ್ಲರನ್ನು ಆ ರೋಗದಿಂದ ಮುಕ್ತ ಮಾಡಲಿಕ್ಕೆ ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಮಾಹಿತಿ ನೀಡಿದ್ದು, ಅದೇ ರೀತಿ ಮಾಹಿತಿಯನ್ನು ಕೋವಿಡ್ ವ್ಯಾಕ್ಸಿನ್ ಇಂಜೆಕ್ಷನ್ ಕೊಟ್ಟಂತಹ ನಮ್ಮ ಆರೋಗ್ಯ ಕಾರ್ಯಕರ್ತೆ ಆದಂತಹ ವತ್ಸಲ ಮೇಡಮಿಗೆ ನಾವು ನಮ್ಮ ಇಲಾಖೆ ಪರವಾಗಿ ಅಂಗನವಾಡಿ ಕೇಂದ್ರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಹೂಗುಂಚವನ್ನು ನೀಡಿ
ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಆಶಾ ಕಾರ್ಯಕರ್ತೆಯಾದಂತಹ ಲವಿತಾ ಮೊಂತೆಯವರು ನಿಮಗೆಲ್ಲರಿಗೂ ಚಿರಪರಿಚಿತರು. ನಿಮ್ಮ ಕೋವಿಡ್ ವ್ಯಾಕ್ಸಿನ್ ಟೈಮಲ್ಲಿ ಆಗಲಿ, ಕೋವಿಡ್ ಮಹಾಮಾರಿ ಟೈಮಲ್ಲಿ ಆಗಲಿ, ನಿಮ್ಮನ್ನೆಲ್ಲ ಮನೆ ಭೇಟಿಗಾಗಿ ಯಾರ ಮನೆಗೆ ಕೋವಿಡ್ ಬಂದಿದೆ ನಾವು ಹೋಗ್ಲಿಕ್ಕೆ ಹೆದರ್ತಾ ಇದ್ದೆವು. ಆದರೆ ನಮ್ಮ ಆಶಾ ಕಾರ್ಯಕರ್ತೆಯಾದ ಲವಿತಾ ಮೊಂತೆಯವರು ಹೋಗ್ಲಿಕ್ಕೆ ಹೆದರಲಿಲ್ಲ. ಎಲ್ಲರ ಮನೆಗೆ ಮಾತ್ರೆ ವಿತರಣೆ ಮಾಡೋದಾಗಲಿ, ಪ್ರತಿಯೊಂದನ್ನು ಸಹ ನೀಡುವುದರಲ್ಲಿ ನಮ್ಮ ಅರೇಕಳ ಗ್ರಾಮದ ಬಾವಲಗುರಿ ಆಗಲಿ, ಆಚೆ ಒಡ್ಡದಗುರಿ ಆಗಲಿ ಎಲ್ಲ ಹೋಗಿ ಅವರು ವಿತರಿಸಿದ್ದಾರೆ. ಅವರಿಗೆ ನೀವು ಅಭಾರಿಯಾಗಿದ್ದೇವೆ. ಅವರಿಗೆ ಸಹ ನಾವು ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ಇವರಿಗೆ ಹಾಸನ ಹೂಗೊಂಚವನ್ನು ನೀಡಿ ಸ್ವಾಗತವನ್ನು ಕೋರಬೇಕೆಂದೇಳಿ ಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಆಶಾ ಕಾರ್ಯಕರ್ತೆ ಇದ್ದಾರೆ. ಅವರು ನಮ್ಮಲ್ಲಿ ಇಲ್ಲಿ ಶ್ರೀಶಕ್ತಿ ಗುಂಪಲ್ಲಿ ನಾವು ಒಂದು ಅಮರಜ್ಯೋತಿ ಸಂಜೀವಿನಿ ಒಕ್ಕೂಟ ಅಂತ ಹೇಳಿ ಮಾಡಿದ್ದೇವೆ. ಅದರಲ್ಲಿ ಒಂದು ಕಾರ್ಯದರ್ಶಿಯಾಗಿ ಸಹ ಆಶಾ ಕಾರ್ಯಕರ್ತೆಯಾಗಿ ಸಹ ಇದೇ ಆಶಾ ಕಾರ್ಯಕರ್ತೆ ಲವಿಟನಾಗಿ ಅವರು ಸಹ ಅವರ ಏರಿಯಾದಲ್ಲಿ ನಮಗೆ ಇಲ್ಲಿ ನಮ್ಮ ಯಾವುದೇ ಸಭಾ ಅಂದರೆ ಇಲ್ಲಿ ಅವರು ಆಗಮಿಸ್ತಾರೆ. ಆಶಾ ಕಾರ್ಯಕರ್ತೆ ಅಶ್ವಿನಿ ಅವರಿಗೂ ಸಹ ನಮ್ಮ ಇಂದಿನ ಸಭೆಗೆ ಮತ್ತು ಮಕ್ಕಳ ಈ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಹೂಗುಂಚವನ್ನು ನೀಡಿ ಗೌರವಿಸಬೇಕೆಂದು ಕೇಳ್ಕೊಳ್ತೇನೆ. ನನ್ನಲ್ಲಿ ಪ್ರೀತಿ ಇಟ್ಟು, ನನ್ನ ಅಂಗನವಾಡಿ ಕೇಂದ್ರದಲ್ಲಿ ಪ್ರೀತಿ ಇಟ್ಟು ನನ್ನ ಸಹೋದ್ಯೋಗಿಗಳು ಆಗಮಿಸಿದ್ದಾರೆ. ಅದೇ ರೀತಿ ನನ್ನ ನೆಚ್ಚಿನ ಒಂದು ಕಾರ್ಯಕರ್ತೆ, ನನ್ನ ಪ್ರೀತಿಯ ಕಾರ್ಯಕರ್ತೆ ಆದಂತಹ ಜಸಿಂತಾ ಲೋಬೋ ಅವರು ಒಂದು ರಾಜೀನಾಮೆಯನ್ನು ಇಟ್ಟಿದ್ದಾರೆ. ಯಾಕೆಂದರೆ ಅವರ ಅನಾರೋಗ್ಯ ನಿಮಿತ್ತ ಹಾಗೂ ಬೇರೆ ಏನು ಕಾರಣ ಇರ್ಬೋದು, ನಮಗೆಲ್ಲ ಬೇಸರ ತಂದಿದೆ. ಆದರೆ ಅವರು ಈ ಸಭೆಗೆ ಇವತ್ತು ಆಗಮಿಸಿದ್ದಾರೆ. ಅವರನ್ನು ಸ್ವಾಗತಿಸುವುದು ನನ್ನ ಒಂದು ಆದ್ಯ ಕರ್ತವ್ಯವಾಗಿದೆ. ಹಾಗೂ ಇದು ನನ್ನ ಸಹೋದ್ಯೋಗಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನನ್ನಲ್ಲಿ ಪ್ರೀತಿ ಇಟ್ಟು ಆಗಮಿಸಿದಂತಹ ಸರಸ್ವತಿಯವರು ಅಂಗನವಾಡಿ ಕಾರ್ಯಕರ್ತೆ, ಇವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಸಹೋದ್ಯೋಗಿ ಸುಂದರಿ ಅಂತೇಳಿ ಅಕ್ಷರನಗರದವರು. ಇವರು ಅಲ್ಲಿಯ ಮಕ್ಕಳು ಅಂತ ಹೇಳಿದರೆ ತುಂಬ ಅಕ್ಷರನಗರದಲ್ಲಿ ಸೈಟ್ ಇದ್ದ ಕಾರಣ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಕ್ಷರನಗರ ಎನ್ನುವ ಅಂಗನವಾಡಿ ಕೇಂದ್ರದಲ್ಲಿ ನನ್ನಲ್ಲಿ ಮತ್ತು ನಮ್ಮ ಅಂಗನವಾಡಿ ಕೇಂದ್ರ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ, ಅಂಗನವಾಡಿ ಕೇಂದ್ರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಛಾಯಾಗ್ರಹಣದಲ್ಲಿ ಹೊಸಕುರಳಿನವರು ಆಶಿಫ್ ಅಂತೇಳಿ ನಮಗೆ ಚಿರಪರಿಚಿತರು. ಅವರಿಗೆ ಸಹ ಒಂದು ಹೂಗುಂಚವನ್ನು ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅವರಿಗೆ ನಮ್ಮ ಪುಟಾಣಿಗಳು ಹೂಗುಂಚನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಗ್ರಾಮ ಚಾವಡಿಯಲ್ಲಿ ಫೋಟೋಗ್ರಾಫರ್ ಇಟ್ಟಿದ್ದಾರೆ. ಅವರಿಗೆ ಸುರೇಶ್ ಅವರಿಗೆ ಸಹ ನಾವು ನಮ್ಮ ಅಂಗನವಾಡಿ ಕೇಂದ್ರ ಪರವಾಗಿ, ಅರೇಕಳ ಪಂಚಾಯತ್ ಪರವಾಗಿ ಹಾಗೂ ಚಿಲಿಪಿಲಿ ಮಕ್ಕಳ ಪುಟಾಣಿಗಳ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ಆಶ್ನ ಹೂಗುಂಚವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇವೆ. ನಮ್ಮ ಎದುರುಗೆ ಇದ್ದಂತಹ ಮುಖ್ಯವರಿಗಿಂತ ನಮ್ಮ ಎದುರುಗೆ ಇದ್ದಂತಹ ನಿಮ್ಮ ತಾಯಂದರು, ಶ್ರೀಶಕ್ತಿ ಸದಸ್ಯರು ನಿಮ್ಮನ್ನು ನಮ್ಮ ಅರೇಕಳ ಪಂಚಾಯತ್ ಪರವಾಗಿ, ಅದೇ ರೀತಿ ಶ್ರೀಶಕ್ತಿಗಳ ಗುಂಪುಗಳ ಪರವಾಗಿ, ಅದೇ ರೀತಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಾವು. ಅದೇ ರೀತಿ ಚಿಲಿಪಿಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪುಟಾಣಿ ಮಕ್ಕಳಿಗೆ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಮಲಾರಂಗನವಾಡಿ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆಯಾದ ಶ್ರೀಮತಿ ಜುಬೇದಾ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಲಾರಂಗನವಾಡಿ ಕೇಂದ್ರದ ಸಹಾಯಕಿಯರಾದ ಶ್ರೀಮತಿ ರುಕ್ಯ ಇವರು ಕೂಡ ಮುಂದೆ ಬಂದು ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿ ಅಂಗನವಾಡಿಯಲ್ಲಿ ಪೋಷಣ ಅಭಿಯಾನ ಅಂತೇಳಿ ನಡೀತಾ ಇದೆ. ಆ ಪೋಷಣ ಅಭಿಯಾನದ ಅಡಿಯಲ್ಲಿ ನಾವು ಪ್ರತಿ ತಿಂಗಳು ಒಂದು ಅನ್ನಪ್ರಾಶನ, ಮಕ್ಕಳಿಗೆ ಮೆದು ಆಹಾರ ಕೊಡುವುದು, ಮಣ್ಣಿ ಕೊಡುವುದು ಅಂತ ಹೇಳ್ತೇವೆ, ಅದನ್ನು ನಡೆಸ್ತಾ ಇದ್ದೇವೆ. ಅದೇ ರೀತಿ ಇವತ್ತೊಂದು ಸಣ್ಣದೊಂದು ಶ್ರೀಮಂತ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಕುಲ್ಸುಂಬಿ ಅವರು ವೇದಿಕೆ ಮುಂದಾಕ ಬಂದು ಇದನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ.
അപ്പോൾ ഇന്ന് പ്രധാനമായിട്ടും പിന്നെ ഭക്ഷണ പ്രാധാന്യത്തിനെ കുറിച്ചിട്ടുള്ള ചെറിയൊരു ക്ലാസ്സാണ് ഉദ്ദേശിക്കുന്നത്. എല്ലാവർക്കും മലയാളം മനസ്സിലാവുമെന്ന് വിചാരിക്കുന്നു അല്ലേ? ഓക്കെ. അപ്പോൾ നമ്മളെ കുട്ടികൾക്ക് ഭക്ഷണം കൊടുക്കണം എന്ന് നമുക്ക് എല്ലാവർക്കും അറിയാം. പക്ഷെ എന്ത് കൊടുക്കണം, എത്ര കൊടുക്കണം എന്നുള്ളതിന് പലർക്കും അതിനെപ്പറ്റി ഒരു ഐഡിയ ഇല്ല. അപ്പം നമ്മൾ പ്രധാനമായിട്ടും ഭക്ഷണ സാധനങ്ങളെ 3 തരമായിട്ടാണ് തിരിച്ചേക്കുന്നത്. ഒന്ന്, ഊർജം കൊടുക്കുന്ന ഭക്ഷണം, അതായത് നമ്മുടെ ശരീരത്തിന് വേണ്ട എനർജി പ്രൊവൈഡ് ചെയ്യുന്ന ഭക്ഷണം. അത് നമ്മൾ ദിവസമുള്ള എല്ലാ ദൈനംദിന പ്രവർത്തനങ്ങൾക്കെല്ലാം വേണ്ടിയിട്ട് നമുക്ക് ഈ എനർജി അത്യാവശ്യമാണ്. പിന്നെ രണ്ടാമത്തേതെന്ന് വെച്ചാൽ ശരീരത്തിൻ്റെ വളർച്ചയ്ക്ക് ആവശ്യമായിട്ടുള്ള ഭക്ഷണമാണ്. പിന്നെ ഉള്ളത് നമ്മുടെ പ്രതിരോധ ശേഷി കൂട്ടാൻ വേണ്ടിയിട്ടുള്ള ഭക്ഷണം, അതായത് നമ്മളെ സംരക്ഷിക്കുന്ന എല്ലാ അസുഖങ്ങളിൽ നിന്നും സംരക്ഷിക്കാനുള്ള ഭക്ഷണം. അപ്പോൾ നമുക്ക് ഈ ഭക്ഷണ സാധനങ്ങളെ തന്നെ 4 രീതിയിലാണ് പറഞ്ഞിരിക്കുന്നത്. ആദ്യത്തേതെന്ന് പറഞ്ഞാൽ കാർബോഹൈഡ്രേറ്റ്സ് അല്ലെങ്കിൽ അന്നജം എന്ന് പറയും. പിന്നെ ഉള്ളതാണ് പ്രോട്ടീൻസ് അഥവാ മാംസ്യം. പിന്നെ ഉള്ളത് നമുക്ക് എല്ലാവർക്കും അറിയാം, ഈ എണ്ണയിലൊക്കെ ഉണ്ടാവുന്ന കൊഴുപ്പ്. പിന്നെ വൈറ്റമിൻസും മിനറൽസും, അതായത് ജീവകങ്ങളും ധാതുക്കളും. ഈ 4 സാധനങ്ങളും ഒരു പ്രസ്തുത അളവിൽ കൂടിച്ചേർന്നിട്ട് നമ്മളെ ശരീരത്തിൽ എത്തിയാൽ മാത്രമേ നമ്മുടെ ശരീരത്തിന് ആവശ്യമായിട്ടുള്ള വളർച്ച ഉണ്ടാവത്തുള്ളൂ. അപ്പം അതുകൊണ്ട് നമുക്ക് ഓരോന്നിനെ പറ്റിയും ചെറുതായിട്ടൊന്ന് നോക്കാം. അപ്പോൾ ആദ്യം തന്നെ കാർബോഹൈഡ്രേറ്റ്സ് അഥവാ അന്നജം എന്താണ്? നമ്മുടെ സാധാരണ നമ്മൾ കഴിക്കുന്ന അരി ഭക്ഷണത്തിലും ഉരുളക്കിഴങ്ങിലും ഈ കപ്പയിലൊക്കെ ഉള്ള സാധനമാണ് കാർബോഹൈഡ്രേറ്റ് എന്ന് പറയുന്നത്. അവരുടെ പ്രധാന പരിപാടി എന്ന് വെച്ചാൽ ശരീരത്തിന് എനർജി കൊടുക്കുകയാണ്. പിന്നെ അത് ആവശ്യത്തിന് കിട്ടിയിട്ടില്ലെങ്കിൽ നമ്മൾ ഭയങ്കര ഉറക്കം തൂങ്ങികളായിട്ടിരിക്കും, ഭയങ്കര ഉന്മേഷക്കുറവുണ്ടാവും. അതേസമയം ഈ കാർബോഹൈഡ്രേറ്റ് എന്ന് പറയുന്നത് അളവിൽ കൂടുതലായി കഴിഞ്ഞാൽ നമ്മളെല്ലാം പൊണ്ണത്തടിയന്മാരായി പോവുകയും ചെയ്യും. അപ്പോൾ കാർബോഹൈഡ്രേറ്റ്സ് അല്ല അന്നജത്തിന്റെ പ്രധാന സ്രോതസ് എന്ന് പറയുന്നത് നമ്മൾ ദിവസവും കഴിക്കുന്ന അരിയാണ്. പിന്നെ ഈ ഉരുളക്കിഴങ്ങില്, ചേമ്പ്, ചേന, ഈ സാധനങ്ങളിലൊക്കെ ഈ അന്നജം അടങ്ങിയിട്ടുണ്ട്. പിന്നെ ഉള്ളതാണ് പ്രോട്ടീൻസ് അഥവാ മാംസ്യം എന്താണ്? നേരത്തെ പറഞ്ഞ പോലെ നമ്മുടെ ശരീരത്തിന്റെ വളർച്ചയ്ക്ക് ആവശ്യമായിട്ടുള്ള സാധനങ്ങളാണ് പ്രോട്ടീൻസ്. നമ്മുടെ മസിലിന്റെ മസിൽ വലുപ്പം വെക്കുന്നതിനും മുടിയും നഖവും ഒക്കെ നന്നാവുന്നതിനും ഒക്കെ നമ്മൾ പ്രോട്ടീൻസ് വളരെ അത്യാവശ്യമാണ്. അത് കിട്ടിയിട്ടില്ലെങ്കിൽ നമ്മൾ ശരിക്കും ചില കുട്ടികളെ കാണാറില്ലേ, ഭയങ്കര മെലിഞ്ഞ് എടുക്കുന്നത്. അപ്പം അവർക്ക് ആവശ്യത്തിനുള്ള പ്രോട്ടീൻ കിട്ടുന്നില്ല. അപ്പം അവരും ഈ പറഞ്ഞ പോലെ ഭയങ്കര ക്ഷീണിച്ചിരിക്കും. പിന്നെ അത് കുറഞ്ഞു പോയാൽ വളരെ പ്രശ്നമാണ്. ഇത് കൂടിപ്പോയാൽ മെയിനായിട്ട് എന്താ സംഭവിക്കാന്ന് വെച്ചാൽ അത് ശരീരത്തിൽ കൊഴുപ്പായിട്ട് അടിഞ്ഞു ചേരും. അപ്പം നമുക്ക് ഈ പ്രോട്ടീൻസ് എവിടെ നിന്നൊക്കെ കിട്ടുമെന്ന് വെച്ചാൽ നോൺ വെജിറ്റേറിയൻ ഫുഡ്, അതായത് മാംസ ഭക്ഷണങ്ങളിലാണ് പ്രോട്ടീൻസ് കൂടുതൽ അടങ്ങിയിരിക്കുന്നത്. ഇറച്ചിയാവട്ടെ, മീനാവട്ടെ, എല്ലാത്തിലും പ്രോട്ടീൻ ഉണ്ട്. പക്ഷെ എല്ലാവരും പ്രോട്ടീൻ കഴിക്കണം അല്ലെങ്കിൽ നോൺ വെജ് കഴിക്കണം നമുക്ക് പറയാൻ പറ്റില്ലല്ലോ. അപ്പോൾ വെജിറ്റേറിയൻസിന് ഏറ്റവും കൂടുതൽ പ്രോട്ടീൻ കിട്ടുന്ന സ്ഥലം എന്ന് പറഞ്ഞാൽ നമ്മളെ ധാന്യങ്ങളാണ്, അല്ലെങ്കിൽ കടല, പയറ്, പരിപ്പ്, ഈ സാധനങ്ങളിലൊക്കെ. അതൊക്കെ സാധാരണക്കാരൻ്റെ നോൺ വെജ് എന്ന് പറയുന്നതാണ് ഈ പയറുവർഗ്ഗങ്ങൾ. പിന്നെ ഉള്ളതാണ് ഫാറ്റ് അല്ലെങ്കിൽ നമ്മൾ പറഞ്ഞ കൊഴുപ്പ്. അത് പ്രധാനമായിട്ടും നമുക്ക് ശരീരത്തിൻ്റെ എനർജിക്ക് വേണ്ടിയിട്ടും പിന്നെ മെയിനായിട്ട് നമ്മളെ ശരീരത്തിലേക്കുള്ള കുറച്ച് വൈറ്റമിൻസ് ഉണ്ട്. A, D, E, K എന്നൊക്കെ പറയുന്ന കുറച്ച് വൈറ്റമിൻസ് ഉണ്ട്. അതിനെയൊക്കെ നമ്മളെ ശരീരത്തിൽ ആവശ്യത്തിന് അളവിൽ അബ്സോർബ് ചെയ്യണമെങ്കിൽ ഈ കൊഴുപ്പിൻ്റെ അംശം കൂടിയേ പറ്റുള്ളൂ. ഒരുപാടായാലും നമുക്കറിയാം എല്ലാത്തിനും പോലെ ശരീരത്തിൽ കൊളസ്ട്രോൾ കൂടും, അമിതവണ്ണം ഉണ്ടാക്കും. പോരാത്തതിന് കൊഴുപ്പ് കൂടിക്കഴിഞ്ഞാൽ ഹൃദയത്തിൻ്റെ രോഗത്തിനും കാരണമാവും. പിന്നെ ഉള്ളത് വൈറ്റമിൻസ് ആണ്. വൈറ്റമിൻസ് നമുക്കറിയാം എന്തൊക്കെ വൈറ്റമിൻസ് ഉണ്ട്. A, B, C, D അങ്ങനെ വലിയൊരു ലിസ്റ്റ് തന്നെ വൈറ്റമിൻസ് ഉണ്ട്. അതിൽ ബി എന്ന് പറയുന്ന വൈറ്റമിൻസ് തന്നെ കുറേ എണ്ണം ഉണ്ട്. B1, B2, B3 എന്ന് പറഞ്ഞ് അതും കുറേ എണ്ണം ഉണ്ട്. ഇതൊക്കെ വളരെ കുറഞ്ഞ എമൗണ്ടിലേ നമ്മുടെ ശരീരത്തിന് ആവശ്യമുള്ളൂ. പക്ഷെ എന്നാൽ പോലും അത് നമ്മുടെ വളർച്ചയ്ക്കും പ്രതിരോധ ശേഷിക്കും ഒക്കെ വളരെ അത്യാവശ്യമാണ്.
ഓരോ വൈറ്റമിൻസിനും അതിൻ്റെതായ ഫങ്ഷനും ഉണ്ട്. അപ്പോൾ നമുക്ക് പ്രധാനമായിട്ടുള്ളത് വൈറ്റമിൻ എ ആണ്. എപ്പോഴും എല്ലാവരും പറയും എന്ത് വൈറ്റമിൻ എ അടങ്ങിയ ഭക്ഷണം കഴിക്കണം. എന്തൊക്കെയാണ് വൈറ്റമിൻ എ അടങ്ങിയ ഭക്ഷണം? ക്യാരറ്റ്, പിന്നെ ചീര, ഈ ഇലക്കറികളും പഴവർഗ്ഗങ്ങളിലൊക്കെ വൈറ്റമിൻ എന്റെ അംശം വളരെ കൂടുതലാണ്. പിന്നെ വൈറ്റമിൻ ബി ഉണ്ട്. ബിയിൽ ഒരുപാടുണ്ട്. B1 ഉണ്ട്, B2 ഉണ്ട്, B3 ഉണ്ട്. പിന്നെ വൈറ്റമിൻ സി അടങ്ങിയത് എന്താണെന്ന് വെച്ചാൽ നമ്മുടെ ഈ നാരങ്ങ, നെല്ലിക്ക, ഇതിലൊക്കെ വൈറ്റമിൻ സി ഉണ്ട്. പിന്നെ വൈറ്റമിൻ ഡി, വൈറ്റമിൻ ഇ, അതൊക്കെ നമ്മുടെ സ്കിന്നിൽ തൊലിപ്പുറത്ത് പ്രശ്നങ്ങൾക്കും പിന്നെ നമ്മളെ ബ്ലഡിന്റെ ഈ ഒരു മുറിവൊക്കെ ഉണ്ടായ മുറിവ് കൂടുന്നതിനൊക്കെ സഹായിക്കുന്ന ഒരു വൈറ്റമിനാണ് വൈറ്റമിൻ കെ. അപ്പോൾ അതൊക്കെ നമുക്ക് വളരെ അത്യാവശ്യമാണ്. പിന്നെ പലപ്പോഴും നമ്മൾ ശ്രദ്ധിക്കപ്പെടാതെ പോകുന്ന ഒരു സാധനമാണ് മിനറൽസ് അഥവാ ജീവകങ്ങൾ, ധാതുക്കൾ. അതെന്താന്ന് വെച്ചാൽ അത് വളരെ വളരെ ചെറിയ എമൗണ്ടിൽ മാത്രമേ നമ്മുടെ ശരീരത്തിന് ആവശ്യമുള്ളൂ. അപ്പോൾ നമ്മൾ ഒരുവിധപ്പെട്ട ഭക്ഷണ സാധനങ്ങളൊക്കെ കഴിച്ചു കഴിഞ്ഞാൽ നമ്മുടെ ശരീരത്തിൽ അത് തനിയെ അങ്ങ് എത്തിക്കോളും. പക്ഷെ നമ്മൾ നോക്കേണ്ട കാര്യം എന്താണെന്ന് വെച്ചാൽ ഈ മിനറൽസ് ഒക്കെ നമ്മുടെ ശരീരത്തിന് ആവശ്യമുള്ളതാണ്. ചെറിയൊരു എമൗണ്ടിലാണെങ്കിലും അത് നമ്മുടെ ശരീരത്തിൽ എത്തിയിട്ടേ നമ്മുടെ കുട്ടികളുടെ അല്ലെങ്കിൽ വലിയ ആൾക്കാരുടെ ആണെങ്കിലും വളർച്ചയ്ക്ക് അത് സഹായിക്കുകയുള്ളൂ. അപ്പോൾ നമുക്ക് മിനറൽസ് എന്ന് പറയുമ്പോൾ മെയിനായിട്ടുള്ളത് കാൽഷ്യം ഉണ്ട്. കാൽഷ്യം ഇതിലാണുള്ളത്. പാലിലും മുട്ടയിലും ഒക്കെ കാൽഷ്യം നല്ലോണം ഉണ്ട്. പിന്നെ ഉള്ള ഒന്നാണ് അയൺ. അയൺ നമുക്കറിയാം, ഇലക്കറികളിൽ അയൺ നല്ലോണം ഉണ്ട്. പിന്നെ മെഗ്നീഷ്യം, സിങ്ക്, അയഡിൻ, പിന്നെ പൊട്ടാസ്യം. അയഡിൻ ഇപ്പോൾ എല്ലാവർക്കും കിട്ടുന്നുണ്ടാവും. കാരണം നമ്മളെ ഗവൺമെൻറ് തന്നെ ഈ വീട്ടിലോട്ട് സപ്ലൈ ചെയ്യുന്ന ഉപ്പിലൊക്കെ അയഡിൻ ഇട്ടിട്ടാണ് തരുന്നത്. അപ്പോൾ അയഡിൻ്റെ ഡെഫിഷ്യൻസി ഇപ്പോൾ അധികം കാണാറില്ല. പിന്നെ ഉള്ളത് പൊട്ടാസ്യമാണ്. പൊട്ടാസ്യം ആണെങ്കിൽ അത് നമ്മുടെ പഴങ്ങളിൽ, മെയിനായിട്ട് നേന്ത്രപ്പഴത്തിലും ചെറിയ പഴത്തിലും ഏറ്റവും കൂടുതൽ ഉള്ളത് പൊട്ടാസ്യമാണ്. അപ്പോൾ ഇതൊക്കെ ഒരു നല്ല അളവിൽ അല്ലെങ്കിൽ അതൊരു പ്രത്യേക അളവിൽ നമ്മുടെ ശരീരത്തിൽ എത്തിയാൽ മാത്രമേ നമ്മുടെ കുട്ടികളുടെയും വളർച്ചയ്ക്ക് അത്യാവശ്യമായിട്ട് വേണ്ട ഇതാണ്. അതുപോലെ തന്നെ പലപ്പോഴും നമ്മൾ ശ്രദ്ധിക്കപ്പെടാതെ പോകുന്ന ഒരു സാധനമാണ് വെള്ളം. നമ്മൾ പലപ്പോഴും കുട്ടികളെ ഭക്ഷണം കഴിപ്പിക്കും, പക്ഷെ ആവശ്യത്തിന് വെള്ളം കൊടുക്കില്ല. അപ്പോൾ കുട്ടികൾക്ക് എന്താണ് എപ്പോഴും ദാഹമായിരിക്കുന്നത്. അവർക്ക് ചിലപ്പോൾ ചെറിയ കുട്ടികൾക്കാണെങ്കിൽ പറയാൻ അറിയത്തില്ല, എനിക്ക് വെള്ളം വേണമെന്ന് പറയാൻ അറിയത്തില്ല. അപ്പം അതുകൊണ്ട് ഈ ഭക്ഷണം കഴിക്കുന്നതിൻ്റെ കൂടെ തന്നെ അതുപോലെ ഇമ്പോർട്ടൻ്റ് ആണ് വെള്ളം കൊടുക്കുക എന്ന് പറയുന്നതും. കാരണം വെള്ളം ഉണ്ടെങ്കിൽ മാത്രമേ നമ്മളെ ശരീരത്തിൽ ഈ കൊടുക്കുന്ന ഭക്ഷണമൊക്കെ അബ്സോർബ് ചെയ്യാൻ പറ്റുള്ളൂ, അല്ലെങ്കിൽ ശരീരത്തിലോട്ട് വലിച്ചെടുക്കാൻ പറ്റുള്ളൂ. പിന്നെ നമ്മുടെ ദഹനത്തിന് വേണ്ടിയിട്ട്, കുട്ടികളുടെ ദഹനത്തിന് വേണ്ടിയിട്ടും വെള്ളത്തിൻ്റെ ഇമ്പോർട്ടൻസ് വളരെ വലുതാണ്. അപ്പോൾ ഒരു സാധാരണഗതിയിൽ നമ്മൾ എങ്ങനെയൊക്കെയാണ് ഭക്ഷണം കഴിക്കേണ്ടത് എന്ന് വെച്ചാൽ അതിനെയാണ് ഒരു ബാലൻസ്ഡ് ഡയറ്റ് അല്ലെങ്കിൽ പോഷകാഹാരത്തിൻ്റെ ആ ഒരു മോഡൽ എന്ന് പറയുന്നത്. അതിൽ ഏറ്റവും കൂടുതൽ നമ്മൾ ഒരു ട്രയാങ്കിൾ കാണുന്നില്ലേ, ഈ ഒരു ത്രികോണം, ഈ ത്രികോണത്തിൻ്റെ ഏറ്റവും അടിഭാഗത്തുള്ളതാണ് നമ്മളെ കാർബോഹൈഡ്രേറ്റ്സ് എന്ന് പറയുന്ന ഭാഗം. അരി ഇതൊക്കെ അടങ്ങിയ കാർബോഹൈഡ്രേറ്റ്സ് അടങ്ങിയ ഭക്ഷണമാണ് നമ്മൾ സാധാരണ ഏറ്റവും കൂടുതലായിട്ട് ഇൻക്ലൂഡ് ചെയ്യേണ്ടത്. പിന്നെ നമ്മൾ മറക്കാണ്ട് ഇൻക്ലൂഡ് ചെയ്യേണ്ട കാര്യങ്ങളാണ് ഫ്രൂട്ട്സും വെജിറ്റബിൾസും. അപ്പം നമ്മൾ പഴവും പച്ചക്കറിയും ഒക്കെ ദിവസം മിനിമം ഒരു 2 നേരമെങ്കിലും കൊടുക്കാൻ ശ്രദ്ധിക്കണം. പിന്നെ പാലും മുട്ടയും ഡെയിലി 1 നേരമെങ്കിലും പാലും മുട്ടയും കൊടുക്കുക. പിന്നെ നോൺ വെജ് ആയിട്ടുള്ള മീനും ഇതുമൊക്കെ കഴിക്കുക. ആവശ്യത്തിന് എണ്ണ ഉപയോഗിക്കുക, എണ്ണയുടെ അളവ് കൂടാൻ പാടില്ല. അപ്പോൾ ഈ 5 കാര്യങ്ങളും നിങ്ങൾ ശ്രദ്ധിക്കണം എന്തൊക്കെയാണ് ഇൻക്ലൂഡ് ചെയ്യേണ്ടത്. ಇದಕ್ಕೆ ಎಲ್ಲರಿಗೂ അറിയാവുന്ന ಕಾರಣ ತന്നെയാണ് ನಾನು ಜಸನಾಡಿ ಕೇಂದ್ರದಲ್ಲಿ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ವರದಿ ವಾಚನವನ್ನು ಓದ್ತಾ ಇದ್ದೇನೆ. ಅರೇಕಳ ಮಲಾರ್ ವರದಿ ವಾಚನ ದಿನಾಂಕ 15/11/2021. ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ತಾಲೂಕು ಅರೇಕಳ ಗ್ರಾಮ ಪಂಚಾಯತ್ ಶಿಷ್ಯಾಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ಜೆಸಿಐ ಮಂಗಳ ಗಂಗೋತ್ರಿ ಕೋಣಾಜೆ MES ಮಲಾರ್ ಮತ್ತು KS ಮಲಾರ್ ಅರೇಕಳ ಮಲಾರ್ ಶ್ರೀಶಕ್ತಿ ಗುಂಪು ಇದರ ಜಂಟಿ ಆಶ್ರಯದಲ್ಲಿ ನಡೆಯುವ ಮಕ್ಕಳ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ವರದಿ ವಾಚನವನ್ನು ನಾನು ನಿಮ್ಮ ಮುಂದೆ ಇಡಲು ಸಂತೋಷ ಪಡುತ್ತೇನೆ. ದಿನಾಂಕ 27/1/2000 ಸಮಯ 11 ಗಂಟೆಗೆ ನಮ್ಮ ಅಂಗನವಾಡಿ ಕೇಂದ್ರವು ದಿವಂಗತ ಅಮ್ಮಬ್ಬ ಮಾಸ್ಟರ್ ಇವರ ಮನೆಯಲ್ಲಿ ಈಗಿನ ಅಮ್ಮ ಮಾಸ್ಟರ್ ಇವರ ಮನೆಯಲ್ಲಿ ದಿವಂಗತ ಆಗಿನ ಶಾಸಕರಾದಂತಹ UT ಫರೀದ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು.
ಉದ್ಘಾಟನೆಗೊಂಡ ಅಂಗನವಾಡಿ ಕೇಂದ್ರವು 21 ವರ್ಷದಿಂದ ಹರೇಕಳ ಮಾಲಾರ್ ಎಂಬ ಸ್ಥಳದಲ್ಲಿ ಕಳೆದು ಹೋದ ಸಮಯವು ಗೊತ್ತಾಗಲೇ ಇಲ್ಲ. ಈ 21 ವರ್ಷಗಳಲ್ಲಿ ನಮ್ಮ ಊರಿನ ಮಹಿಳೆಯರಿಗೆ ಹಾಗೂ ಪುಟಾಣಿ ಮಕ್ಕಳಿಗೆ ಯಾವ ರೀತಿ ಪ್ರಯೋಜನವಾಗಿದೆ ಹೇಗೆ ಎಂದು ಹೇಳಲು ತುಂಬ ಸಂತೋಷ ಪಡುತ್ತೇನೆ. ಈ 21 ವರ್ಷದಿಂದ ಸುಮಾರು 1,500 ಮಕ್ಕಳು ವಿದ್ಯಾರ್ಜನೆ ಮಾಡಿ ಬೇರೆ ಬೇರೆ ಶಾಲೆಗಳಲ್ಲಿ ಕಲಿತು ಇಂಜಿನಿಯರ್, ಡಾಕ್ಟರ್, ಬೇರೆ ಬೇರೆ ಉನ್ನತ ಪದವಿಯಲ್ಲಿರುತ್ತಾರೆ ಎಂದು ಹೇಳಲು ನಮ್ಮ ಮಲಾರ್ ಅಂಗನವಾಡಿ ಕೇಂದ್ರವು ಸಾಕ್ಷಿಯಾಗಿದೆ. ಇದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಹಾಗೆಯೇ ನಮ್ಮಲ್ಲಿ ಹೆರಿಗೆ ಭತ್ಯೆ, ಬಾಲಿಕ ಸಮೃದ್ಧಿ ಯೋಜನೆ, ನಮ್ಮ ಮಗಳು ನಮ್ಮ ಶಕ್ತಿ, ಮನೆ ಬೆಳಕಿನ ಸವಲತ್ತುಗಳನ್ನು ಸುಮಾರು 50ರಿಂದ 60 ಮನೆಗಳಿಗೆ ಕೊಟ್ಟಿರುತ್ತೇವೆ. ಟೈಲರಿಂಗಿಗಾಗಿ ಮನೆ ಬೆಳಕು ಯೋಜನೆಯಲ್ಲಿ 25,000 ರೂಪಾಯಿ ದಯಾನಾ ಡಿಸೋಜ ಇವರಿಗೆ ಸಿಕ್ಕಿರುತ್ತದೆ. ಇದರಲ್ಲಿ 5,000 ಸಬ್ಸಿಡಿಯೂ ಸಿಕ್ಕಿರುತ್ತದೆ. ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಆಯಿಷಾ ವೈಫ್ ಆಫ್ ಅಬ್ದುಲ್ ಹಮೀದ್ ಇವರಿಗೆ ಅಂಗಡಿ ವ್ಯಾಪಾರಕ್ಕಾಗಿ 75,000 ಸಾಲ, ಅದರಲ್ಲಿ 7,500 ಸಬ್ಸಿಡಿಯೂ ಸಿಕ್ಕಿರುತ್ತದೆ. ಆತಿಕಾ ವೈಫ್ ಆಫ್ ದಿವಂಗತ ಆಸಿಮ್ ಇವರಿಗೆ ಬೀದಿ ಬದಿ ವ್ಯಾಪಾರಕ್ಕಾಗಿ 10,000 ಸಬ್ಸಿಡಿ ಸಿಕ್ಕಿರುತ್ತದೆ. ಅದೇ ರೀತಿ ಹೈನುಗಾರಿಕೆ ಸಾಲ ಸೌಲಭ್ಯವನ್ನು ಪಡೆದಿರುತ್ತಾರೆ. ಅದೇ ರೀತಿ ಉಪ್ಪಿನಕಾಯಿ ವ್ಯಾಪಾರವನ್ನು ಕೈಗೊಂಡಿರುತ್ತಾರೆ. ಹಾಗೆ 21 ವರ್ಷದಿಂದ ಎಲ್ಲ ಸ್ವಾತಂತ್ರ್ಯ ದಿನಾಚರಣೆ, ಮಕ್ಕಳ ದಿನಾಚರಣೆಯನ್ನು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಸ್ತ್ರೀಶಕ್ತಿ ಗುಂಪುಗಳ ಸಹಾಯದಿಂದ, ಹರೇಕಳ ಪಂಚಾಯತ್ ಸಹಾಯದಿಂದ ಮತ್ತು MES, KES ಇವರ ಸಹಾಯದಿಂದ ನಡೆಸಿಕೊಂಡು ಬಂದಿರುತ್ತೇವೆ. ಹಾಗೆಯೇ ಮಾತೃವಂದನಾ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಮಾತೃಪೂರ್ಣ ಯೋಜನೆ ನನ್ನ ಊರಿನ ಎಲ್ಲ ಮಹಿಳೆಯರಿಗೂ ಮುಟ್ಟಿಸುವಲ್ಲಿ ಅವಿರತ ಶ್ರಮವನ್ನು ಪಟ್ಟಿರುತ್ತೇನೆ. ಅದೇ ರೀತಿ ಯಶಸ್ವಿನಿ ವಿಧವಾ ವೇತನವಾಗಲಿ, ಅಂಗವಿಕಲರ ವೇತನವಾಗಲಿ, ಸಂಧ್ಯಾ ಸುರಕ್ಷತಾಗಲಿ ನಮ್ಮ ಊರಿನ ಎಲ್ಲ ಮಹಿಳೆಯರಿಗೂ ತೆಗೆಸಿಕೊಡುವಲ್ಲಿ ನಮ್ಮ ಅಂಗನವಾಡಿ ಕೇಂದ್ರವು ಒಂದು ಮುತುವರ್ಜಿಯಲ್ಲಿದೆ ಅಂತ ಹೇಳಲು ನಿಮ್ಮ ಮೂಲಕ ಹೆಮ್ಮೆ ಪಡ್ತಾ ಇದ್ದೇನೆ. ಅದೇ ರೀತಿ ಹರೇಕಳ ಅಂಗನವಾಡಿ ಕೇಂದ್ರದಲ್ಲಿ ಅನುಗ್ರಹ ಶ್ರೀಶಕ್ತಿ ಗುಂಪು ಮತ್ತು ಸ್ನೇಹ ಶ್ರೀಶಕ್ತಿ ಗುಂಪು ಹಾಗೂ ದಿವ್ಯಜ್ಯೋತಿ ಸ್ವಸಹಾಯ ಸಂಘವು ಕಾರ್ಯನಿರ್ವಹಿಸ್ತಾ ಇದ್ದುದು ಇವತ್ತಿಗೆ 21 ವರ್ಷ ಕಳೆಯಿತು. ನಮ್ಮ ಗುಂಪಿನಲ್ಲಿ ಅನುಗ್ರಹ ಶ್ರೀಶಕ್ತಿ ಗುಂಪಿನ ಒಬ್ಬೊಬ್ಬರು ಉಳಿತಾಯ 30,000 ಆಗಿದ್ದು ಒಟ್ಟು 6 ಲಕ್ಷ ಉಳಿತಾಯವನ್ನು ನಮ್ಮ ಅಂಗನವಾಡಿ ಕೇಂದ್ರವು ಸದಸ್ಯರು ಮಾಡಿರುತ್ತಾರೆ. ಅದೇ ರೀತಿ ಸಾಲ ಸಹ 3 ಲಕ್ಷವನ್ನು ಆಂತರಿಕ ಸಾಲವನ್ನು ಪಡೆದಿರುತ್ತಾರೆ. ಅದೇ ರೀತಿ ಜಿಲ್ಲಾ ಪಂಚಾಯತಿಯಿಂದ 5,000 ಸಬ್ಸಿಡಿಯಲ್ಲಿ ನೇರ ಸಾಲ ಸಹ ಸಿಕ್ಕಿರುತ್ತದೆ. ಅದೇ ರೀತಿ ನಮ್ಮ ಇಲಾಖೆಯಿಂದ ಅನುಗ್ರಹ ಶ್ರೀಶಕ್ತಿ ಗುಂಪಿಗೆ 15,000 ಸುತ್ತು ನಿಧಿ ಬಂದಿದೆ. ಅದೇ ರೀತಿ ನಮ್ಮ ಸದಸ್ಯರಾದಂತಹ ಅಬ್ದುಲ್ ಮಜೀದ್ ಅವರು 2 ಗುಂಪುಗಳಿಗೆ ಸಹ ಅಲ್ಪಸಂಖ್ಯಾತರ ಒಂದು 5,000 ಸಾಲ ಮತ್ತು 5,000 ಸಬ್ಸಿಡಿಯನ್ನು ನಮ್ಮ ಶ್ರೀಶಕ್ತಿ ಗುಂಪುಗಳಿಗೆ ತೆಗೆಸಿಕೊಟ್ಟಿರುತ್ತಾರೆ. ಇದಕ್ಕೆ ಅದೇ ರೀತಿ ಸ್ನೇಹ ಶ್ರೀಶಕ್ತಿ ಗುಂಪಲ್ಲಿ ಉಳಿತಾಯವು 6 ಲಕ್ಷ ಆಗಿದೆ. ಅದೇ ರೀತಿ ಸಾಲವು 2 ಲಕ್ಷ ಹೋಗಿದೆ. ಈ ಸ್ನೇಹ ಶ್ರೀಶಕ್ತಿ ಗುಂಪಿಗೆ ತಾಲೂಕು, ಜಿಲ್ಲಾ, ರಾಜ್ಯ ಪ್ರಶಸ್ತಿಗಳ ಆದಂಥ 37,000 ರೂಪಾಯಿ ಬಂದಿರುತ್ತದೆ. ಇದಕ್ಕೆ ಇಲಾಖೆಯಿಂದ 20,000 ಸುತ್ತು ನಿಧಿ ಬಂದಿರುತ್ತದೆ. ಅದೇ ರೀತಿ ಎಲ್ಲ ಗುಂಪಿನ ಸದಸ್ಯರು ಸ್ವಉದ್ಯೋಗದಲ್ಲಿ ತೊಡಗಿಕೊಂಡು ತನ್ನ ಕಾಲ ಮೇಲೆ ತಾವು ನಿಲ್ಲುವಂತೆ ನಿಂತಿರುತ್ತಾರೆ. ಇದಕ್ಕೆ ನಾವು ತುಂಬ ಸಂತೋಷದಾಯಕ ವಿಜಯವಾಗಿದೆ. ಈ ಗುಂಪುಗಳು ಅಧ್ಯಕ್ಷ, ಕಾರ್ಯದರ್ಶಿ, ಸದಸ್ಯರುಗಳು ಒಗ್ಗಟ್ಟುತನದಿಂದ ಜಾತಿ ಮತ ಭೇದವಿಲ್ಲದೆ ಒಂದೇ ಜಾತಿ ಒಂದೇ ಮತ ಎಂಬ ರೀತಿಯಲ್ಲಿ ನಡೆದುಕೊಂಡು ಬಂದಿರುತ್ತಾರೆ. ಈ ಗುಂಪುಗಳು ಸಮಾಜ ಸೇವೆಯಲ್ಲಿ ಆರ್ಥಿಕವಾಗಿ ಸಹಾಯ ಹಸ್ತವನ್ನು ನೀಡುತ್ತಾ ಇದೆ. ಅದೇ ರೀತಿ ನಮ್ಮ ಅನುಗ್ರಹ ಮತ್ತು ಸ್ನೇಹ ಶ್ರೀಶಕ್ತಿ ಗುಂಪಿನ ಸದಸ್ಯರ ಒಂದು ಮಾತಿನಂತೆ ನಮ್ಮ ಗ್ರಾಮದೇ ಆದ ಬಡವಲಾದಂತಹ ಹಾಸ್ಯ ನಿಮಗೆಲ್ಲ ಗೊತ್ತಿರ್ಬೋದು, ಎಲ್ಲ ಸದಸ್ಯರಿಗೆ ಸಹ ಅವರಿಗೆ ನಮ್ಮ ಸ್ನೇಹ ಮತ್ತು ಅನುಗ್ರಹ ಶ್ರೀಶಕ್ತಿಯಿಂದ ಈಗ ಒಂದು 2,000 ಚೆಕ್ಕನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಅದು ನಮ್ಮ ಅಧ್ಯಕ್ಷರ ಒಂದು ಅಮೃತ ಹಸ್ತದಿಂದ ಕೊಡ್ತಾ ಇದ್ದೇವೆ. ಈಗ ಅವರು ಸಹ ಸಮಾಜ ಸೇವೆಯಲ್ಲಿ ನಮ್ಮ ಗುಂಪು ತೊಡಗೊಂಡಿದೆ. ಇದಕ್ಕಿಂತ ಮೊದಲು ಶೌಚಾಲಯ ನಿರ್ಮಾಣಕ್ಕಾಗಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಹ ನಮ್ಮ ಶ್ರೀಶಕ್ತಿ ಗುಂಪುಗಳಾಗಲಿ ಅಂಗನವಾಡಿ ಕೇಂದ್ರದ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಶಕ್ತಿ ಗುಂಪುಗಳು ನಮ್ಮ ತಾಯಂದಿರು ಸಹಾಯಹಸ್ತವನ್ನು ನೀಡುತ್ತಾ ಬಂದಿದ್ದಾರೆ. ಈ ಗುಂಪುಗಳು ಸಮಾಜ ಸೇವೆಯಲ್ಲಿ ಆರ್ಥಿಕವಾಗಿ ಸಹಾಯಹಸ್ತವನ್ನು ನೀಡುತ್ತಾ ಬಂದಿದೆ. ಅದೇ ರೀತಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಹೆಮ್ಮೆಯಿಂದ ಅನಿಸುತ್ತದೆ. ಅದೇ ರೀತಿಯಲ್ಲಿ ಅಂಗನವಾಡಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತುಂಬ ಸಹಾಯವನ್ನು ಮಾಡುತ್ತಾ ನೀಡಿದ್ದಾರೆ. 21 ವರ್ಷದಿಂದ ಅಂಗನವಾಡಿಯ ಪ್ರತಿಯೊಂದು ವಸ್ತುಗಳಲ್ಲೂ ಅವರ ಸಹಾಯ ಇದ್ದೇ ಇದೆ. ಅಂಗನವಾಡಿ ಕೇಂದ್ರದಲ್ಲಿ ನಿರ್ಮಿಸಲಾದ ಹೊರಾಂಗಣ ವ್ಯವಸ್ಥೆಯ ಸಹಾಯವನ್ನು ಶ್ರೀಶಕ್ತಿ ಗುಂಪುಗಳು ನೀವು ನೋಡಿರ್ಬೋದು. ಎದುರು ಕಾಣುವಂತಹ ಸಿಟ್ಔಟನ್ನು ಯಾವುದೇ ಇಲಾಖೆಯಾಗಲಿ ಯಾವುದೇ ಪಂಚಾಯತ್ಗಳಾಗಿ ತಾಲೂಕು ಪಂಚಾಯತ್ ನೀಡಿದ್ದಲ್ಲ. ನಮ್ಮ ಊರಿನ ಗಣ್ಯರು ಅದೇ ರೀತಿ ಶ್ರೀಶಕ್ತಿ ಗುಂಪುಗಳ ಸದಸ್ಯರು ಒಂದು ಸಹಾಯದಿಂದ
ನಾವು ನಿರ್ಮಿಸಿದ್ದೇವೆ. ಆದರೆ ಅದರ ಮೇಲ್ಚಾವಣಿಯನ್ನು ಒಮ್ಮೆ ನಾವು ಸಿಮೆಂಟ್ ಶೀಟ್ ಹಾಕಿ ಅದು ತೆಗೆದ ಕಾರಣ ತಾಲೂಕು ಪಂಚಾಯತಿಯಿಂದ ಮೇಲಿನ ಶೀಟನ್ನು ಅವರು ಮಾಡಿಕೊಟ್ಟಿದ್ದಾರೆ. ನಿರ್ಮಿಸಿದ ಹೊರಾಂಗಣ ವ್ಯವಸ್ಥೆ ಸಹಾಯ ಶಿಶಕ್ತಿ ಗುಂಪುಗಳು, ಊರಿನ ಮಹನೀಯರು, ಅದೇ ರೀತಿ ಎಲ್ಲ ಮಹನೀಯರಿಗೂ ಧನ್ಯವಾದವನ್ನು ಈ ಮೂಲಕ ತಿಳಿಸಲು ಇಚ್ಛೆಪಡುತ್ತೇನೆ. ಇದಕ್ಕೆ ನೀಡಿದ ಸಹಾಯ ಹಸ್ತದ ಹೆಸರನ್ನು ಹೇಳಲು ಹೋದರೆ ಸಮಯವೇ ಸಾಲದು. ಆದ ಕಾರಣ ಪ್ರತಿಯೊಬ್ಬರಿಗೂ ಸಹ ನಾವು ಇವತ್ತು ಅವರಿಗೆ ಚಿರಋಣಿಯಾಗಿರ್ತೇವೆ. ಇದೇ ರೀತಿ ಇನ್ನು ಮುಂದೆ ಸಹ ಅವರ ಸಹಾಯ ಹಸ್ತ ನಮಗೆ ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಯಾನಪಯ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿಗಳು ತಿಂಗಳ ಪ್ರತಿ 4ನೇ ಬುಧವಾರ ಬಂದು ಜನರ ಆರೋಗ್ಯ ತಪಾಸಣೆಯನ್ನು ಮಾಡುವುದರ ಜೊತೆಗೆ ಹಲವಾರು ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಶಿಕ್ಷಣವನ್ನು ನೀಡಿರುತ್ತಾರೆ. ಅದೇ ರೀತಿ ಬೋಳಿಯಾರ್ ಪ್ರಾಥಮಿಕ ಕೇಂದ್ರದಿಂದ ಡಾಕ್ಟರ್ಗಳು, ಅದೇ ರೀತಿ ಆರೋಗ್ಯ ಸಹಾಯಕಿ ಈಗ ಸಹ ನಮ್ಮ ಎದುರಿದ್ದಾರೆ ವತ್ಸಲ ಮೇಡಮ್. ಪ್ರತಿ ಸಲ ಸಹ ಯಾವುದೇ ಮಾಹಿತಿ ಇರಲಿ, ಯಾವುದೇ ಪ್ರೋಗ್ರಾಮ್ ಇರಲಿ ಅದಕ್ಕೆ ಆಗಮಿಸಿ ಸೂಕ್ತ ಸಲಹೆಯನ್ನು ನೀಡುತ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಆಶಾ ಕಾರ್ಯಕರ್ತೆಯಾದ ಲವಿತಾ ಸಹ ನಮ್ಮ ಅಂಗನವಾಡಿ ಕೇಂದ್ರದ ಒಂದು ಒಳವಿಂದ ಪ್ರತಿಯೊಂದಕ್ಕೂ ಸಹ ಸಹಾಯವನ್ನು ನೀಡಿದ್ದಾರೆ. ಈ ಮಾಹಿತಿ ನೀಡಿ ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ ಶಿಕ್ಷಣವನ್ನು ನೀಡುವುದರಲ್ಲಿ ಕೊಡುಗೈದಾನಿಯಾಗಿರುತ್ತಾರೆ. ಅದೇ ರೀತಿ 21 ವರ್ಷದಿಂದ ಅನೇಕ ಮಹನೀಯರು, ಗಣ್ಯರು ಅಂಗನವಾಡಿಗೆ ಭೇಟಿ ನೀಡಿದ್ದು ನಮ್ಮ ಅಂಗನವಾಡಿ ಕೇಂದ್ರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ಸಂತೋಷದಾಯಕವಾಗಿರುತ್ತದೆ. ಇನ್ನು ಅನೇಕ ಕಾರ್ಯಕ್ರಮಗಳು ನಡೆದಿದ್ದು ಅದೇ ರೀತಿ ಹಲವು ಕಾರ್ಯಕ್ರಮಗಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನೆರವು ನೀಡಿದ ಎಲ್ಲ ಮಹನೀಯರಿಗೂ ಈ ಮೂಲಕ ನಾನು ನಮ್ಮ ಅರೇಕಳ ಪಂಚಾಯತ್ ಪರವಾಗಿ, ಅದೇ ರೀತಿ ನಮ್ಮ ಇಲಾಖೆ ಪರವಾಗಿ, ಅಂಗನವಾಡಿ ಕೇಂದ್ರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇವತ್ತಿನ ವರದಿ ವಾಚನವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಆಶ್ಯರವರ ಮಗಳು ಅಫೀಜರ್ ಅವರು ವೇದಿಕೆಗೆ ಬಂದು ಚೆಕ್ಕನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಎಲ್ಲ ಸದಸ್ಯರು ಸಹ ಎದ್ದು ನಿಂತುಕೊಂಡು 20,000 ಚೆಕ್ಕನ್ನು ಕೊಡ್ತಾ ಇದ್ದೇವೆ. ಶಕ್ತಿನ ಗುಂಪಿನ ಸದಸ್ಯರಿಗೆ ನಾವು ಆಭಾರಿಯಾಗಿದ್ದೇವೆ. ಇನ್ನು ಮುಂದೆ ಸಹ ನಿಮ್ಮ ಸಹಾಯ ಹಸ್ತ, ಸಮಾಜ ಕಾರ್ಯಕ್ರಮದಲ್ಲ ತೊಡಗಿಕೊಳ್ಳುವಂತಹ ಒಂದು ಉತ್ಸಾಹ ನಿಮ್ಮಲ್ಲಿ ಇದೇ ರೀತಿ ಮುಂದುವರಿಯಲಿ ಅಂತ ಅಲ್ಲಾವಿನಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇದೀಗ ಒಂದು ಅತಿಥಿಗಳಿಂದ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅರ್ಥಪೂರ್ಣ ವೇದಿಕೆಯಲ್ಲಿ ಇರುವ ಹರೇಕಳ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅದೇ ರೀತಿ ನನ್ನ ಆತ್ಮೀಯರಾದ ಸದಸ್ಯರಾದ ಸಿದ್ದೀಕ್ ಅವರು, ಅದೇ ರೀತಿ ನನ್ನ ಸದಸ್ಯರಾದ ಅನಿತಾ ಅವರು, ವತ್ಸಲ ಮೇಡಮ್ ಅವರು, ಆಶಾ ಕಾರ್ಯಕರ್ತರವರು, ಅಂಗನವಾಡಿ ಟೀಚರ್ ಅವರು, ಯಾನಪ್ಪ ಡಾಕ್ಟರ್ ಅವರು, ಮತ್ತು ನಮ್ಮ ಈ ವೇದಿಕೆಯಲ್ಲಿರುವ ನಮ್ಮ ಜುಬೈದನ ಹಸ್ಬೆಂಡ್ ಅಬೋಕರ್ ಅವರು, ಮತ್ತು ಇಲ್ಲಿ ಪುಟಾಣಿ ಮಕ್ಕಳು ಎಲ್ಲ ಸೇರಿದ ತಾಯಂದಿರು, ತಂಗಿಯಂದಿರು, ಅಕ್ಕಂದಿರು. ಇಲ್ಲಿ ವಿಶೇಷವೇನೆಂದರೆ ಮಕ್ಕಳ ಕಾರ್ಯಕ್ರಮ ಆಗಿರ್ಬೋದು. ಈ ನಮ್ಮ ಈ ಜುಬೈದ ಟೀಚರ್ ಅವರು ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಅವರು ನಿದ್ರೆ ಇರುವುದಿಲ್ಲ. ನಮಗೆ ಸಹ ನಿದ್ರೆ ಇಲ್ಲ, ಅವರಿಗೆ ಸಹ ನಿದ್ರೆ ಇಲ್ಲ. ನಿನ್ನೆ ಬೆಳಿಗ್ಗೆ ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಆದವರು ರಾತ್ರಿ 12 ಗಂಟೆವರೆಗೆ ಫೋನ್ ಮಾಡಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದರೆ ಅವರಿಗೆ ಅದು ಅಡೆತಡೆ ಇಲ್ಲ, ಅದು ಆಗ್ಲೇಬೇಕಂದ್ರೆ ಅವರು ನಮ್ಮದು ಕೈ ಬಿಡುವುದೇ ಇಲ್ಲ. ಅದು ಎಷ್ಟು ಜನರಿಗೆ ನನ್ನ ಫೋನ್ ಸಿಕ್ಕದಿದ್ರೆ ಅಧ್ಯಕ್ಷರು ಮಾಡ್ತಾರೆ, ಅಧ್ಯಕ್ಷ ಸಿಕ್ಕಿದ್ರೆ ಅನಿತಾ ಅವರು ಮಾಡ್ತಾರೆ, ಅನಿತಾ ಅವರು ಸಿಕ್ಕಿದ್ರೆ ಸಿದ್ದೀಕ್ ಅವರು ಮಾಡ್ತಾರೆ. ಅದು ಅವರೊಂದು ಬಿಡುವೇ ಇಲ್ಲ. ಇನ್ನು ಸಹ ಈ ಮಲಾರ್ನಲ್ಲಿ ನನಗೆ ಅಂಗನವಾಡಿ ವಿಷಯದಲ್ಲಿ ಹೇಳುವುದಿಲ್ಲ, ಅದು ಅವರೆಲ್ಲ ಹೇಳಿದ್ದಾರೆ ಸ್ಪಷ್ಟವಾಗಿ. ಆದರೂ ಈ ಒಂದು ಕಾರ್ಯಕ್ರಮ ಅಂದರೆ ಭಾರಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಯಾವ ಒಂದು ಕಾರ್ಯಕ್ರಮ ಆದರೂ ಅದು 1 ವಾರಕ್ಕೆ ಮೊದಲೇ ಅವರು ಮುಂಚಿತವಾಗಿ ಆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾರೆ. ಮುಂದಿನ ದಿನದಲ್ಲಿ ಸಹ ಈ ಕಾರ್ಯಕ್ರಮ ಚಂದವಾಗಿರಲಿ ಅಂತ ಹೇಳಿಕೊಂಡು ಎಲ್ಲರಿಗೂ ನಾವು ಒಂದೇ ವಾಕ್ಯದಲ್ಲಿ ಒಂದು ಧನ್ಯವಾದ ಹೇಳಿಕೊಂಡು ನಾನು ಈ ಚಿಕ್ಕ ಮಾತನ್ನ ಮುಗಿಸ್ತೇನೆ. ಇದರಲ್ಲಿ ಅದೃಷ್ಟವಂತರಲ್ಲಿ ಒಂದು ಚೀಟು ನಮ್ಮ ಪಂಚಾಯತ್ ಅಧ್ಯಕ್ಷರು ತೆಗಿತಾ ಇದ್ದಾರೆ. ಎಲ್ಲ ಸಹಿ ಮಾಡಿದ್ದೀರಲ್ಲ, ಸಭೆಯಲ್ಲೇ ಬಂದು ಈಗಲೇ ಪಡಿಬೇಕು ಅಧ್ಯಕ್ಷರ ಕೈಯಿಂದ. 24 ಶಾಹೀನಾ ಅವಳಿಗೆ ಬಂದು ಪ್ರೈಸ್ ಇದ್ದೇನೆ, ನಂಬರ್ ಹಾಕಿದ್ದೇನೆ. ಫಾತಿಮತ್ತು ಸಾಲಿಯಾ, ರಿಯಾ ಫಾತಿಮಾ, ಅಫೀಜಾ ಅಸ್ಮಿಯಾ, ಅಸ್ನಾ ಫಾತಿಮಾ, ಇದು ಆಸಿಫನ ಮಗು. ಮೈಮನ ಇಕ್ಕರ ಶಫೀಕ್ ಅಂತ ಹಾಕಿದ್ದಾರೆ, ಅದನ್ನು ನಾನು ಕಟ್ ಮಾಡಿದ್ದೇನೆ, ಅವರು ಮಗು ಶಾಲೆಗೆ ಬರ್ತಾ ಇಲ್ಲ. ಆಯಿಷಾ ರಿಫಾ, ಫಾತಿಮತ್ತು ಮನ್ಹಾ, ಆಯಿಷಾ ನಿಹಾ, ಸುಮಯ್ಯ ಕಿಸ್ವಾ, ಸುಮಯ್ಯ ಕಿಂಜಾ, ಅಸ್ನಾ ಫಾತಿಮಾ, ಇದು ಜರೀನನ ಮಗು 11 ನಂಬರ. ಮರಿಯಂ ರುಮೈಸಾ, ಪಹಾ ಫಾತಿಮಾ, ನೆಬಿಸಾ ಮಿಫ್ತಾ, ಆಸ್ನಾ ಇದು ಅಬ್ದುಲ್ ಲತೀಫ್ ಅವರ ಮಗು. ಮೊಹಮ್ಮದ್ ಶಿಯಾನ್, ಇಸ್ಮಾಯಿಲ್ ಅರ್ಷ್, ಮೊಹಮ್ಮದ್ ಅಮೀನ್, ಇಬ್ರಾಹಿಂ ಹಾದಿಲ್, ಮೊಹಮ್ಮದ್ ರಾಜಿಕ್ ಐದರ್, ಅಪ್ರವ್ ಅಹಮದ್, ಅಬುಫಾಜ್, ಅಮಾನ್, ಮುನೀಶ್ ಉಮೇರ್, ಅಮೀನ್ ಅಬ್ದುಲ್ಲಾ, ಸನ್ವಿಲ್ ಮಂತರು,
28 ಇಲ್ಲ, ಅಲ್ಲಿ ಬೇರೆ ಒಂದು ಮಗನ ಹೆಸರು ಬರ್ತಿದ್ದಾರೆ. 29 ಮೊಹಮ್ಮದ್ ಮೊಹಿಯುದ್ದೀನ್ ರಿಪಾಜ್, ಮೊಹಮ್ಮದಿನ್ ಬಿಲಾಲ್ ಫರ್ಮಾನ್, ಅಹಮದ್ ಮಿಸ್ಬಾವ್, ಎಲ್ಸ್ಟನ್ ಡಿಸೋಜಾ, ರೆನಾಯ್. ಅವರು ಯಾವ ಮಕ್ಕಳು ಬಂದರೆ ಇಲ್ಲಿ ಸಭೆಯಲ್ಲಿ ಇದ್ದ ಮಕ್ಕಳಿಗೆ ಮಾತ್ರ. ಇಲ್ಲಿ ಸಭೆಯಲ್ಲಿ ಯಾರು ಹಾಜರಿದ್ದಾರೆ ಆ ಮಕ್ಕಳ ಹೆಸರು ಅವ್ರನ್ನ ಹೇಳಿದ್ರೆ ಹಾಜರಿಯಲ್ಲಿ ಇತ್ತವರು ಬರೆದಿದ್ದಾರೆ. ಆದರೆ ಆ ಮಕ್ಕಳು ಸಭೆಗೆ ಬರದಿದ್ದರೆ ಅವ್ರ ಮಕ್ಕಳು ಚೀಟು ಬಂದರೆ ಹಾಕಿ ಪುನಃ ತೆಗೆದು ಸಭೆಯಲ್ಲಿ ಇದ್ದವರಿಗೆ ಮಾತ್ರ ಇದು. ರಿಷಿಕ್ ಸಹ ಇಲ್ಲ, ಆ ನಂಬರ್ ತೆಗೆದು ಪುನಃ ಹಾಕೋದು. ಐಜಾನ್ ಅಬ್ದುಲ್ ರಜಾಕ್, ಮೊಹಮ್ಮದ್ ಖುರ್ಷಿದ್ ಅವರ ಮಗು, ರಿದಾ ಇದು ಜೈರಿತ್ರ ಮಗು, ನೆಬಿಸತ್ ಮುಹುಶೀನಾ, ಸಾರಾ ಸಹದಿಯಾ, ಅಬ್ದುಲ್ ಅಹದ್. ಇಷ್ಟು ಮಂದಿ ಇದ್ದಾರೆ. ಇನ್ಯಾರಾದರೂ ಬರೋದು ತಾಯಂದ್ರೆ ಹೇಳಿ ಯಾರಾದರೂ ಹೆಸರು ಬಿಟ್ಟು ಹೋಗಿದ ಅಂತ. ನಾನು ಆಸ್ನ ಅಂತ ಹೇಳಿದ 2-3 ಮಕ್ಕಳ ಹೆಸರಿದ್ದ ಕಾರಣ ಅವರ ತಂದೆಯದು ತಾಯಿದ ಹೆಸರು ಹೇಳಿದ್ದೇನೆ. ಇನ್ಯಾರಾದರೂ ಮಕ್ಕಳು ಅಂಗನವಾಡಿಗೆ ಬರೆದಿದ್ರೆ ಯಾರು ನಾನು ಬರೀಲಿಲ್ವ ಇದರಲ್ಲಿ? ಮೊಹಮ್ಮದ್ ಅಬುಫಾಜ್ ಸಾದಿಕ್ರವರ ಮಗ, ಅದೃಷ್ಟ. ಬನ್ನಿ ತಾಯಿ ಮತ್ತು ಮಗು ಬನ್ನಿ. ದಿನ ಅವರ ಫೋನ್ ಕಾಲು. ಯಾಕಂದರೆ ನಿಮ್ಮ ಇಂಜೆಕ್ಷನ್ ಪಡೆಯೋದು ಎಷ್ಟು ಕರ್ತವ್ಯ, ಎಷ್ಟು ಒಳ್ಳೆಯದಿಂದ ನಿಮಗೆ ಗೊತ್ತಿದೆ. ಆದರೆ ನನ್ನನ್ನು ಬೆನ್ನಿಂದ ನಿಂತು ನನಗೆ ಉಮೇದನ್ನು ಕೊಟ್ಟಂತಹ ಬದ್ರುಲ್ ಸಾರನ್ನು ನಾನು ನಮ್ಮ ಅಂಗನವಾಡಿ ಕೇಂದ್ರ ಪರವಾಗಿ ಹಾಗೂ ನಮ್ಮ ಇಲಾಖೆ ಪರವಾಗಿ ಹಾಗೂ ಅರೇಕಳ ಪಂಚಾಯತ್ ಪರವಾಗಿ ವೇದಿಕೆ ಇದ್ದಂಥ ಎಲ್ಲ ಗಣ್ಯರು ಸನ್ಮಾನಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು ನಮ್ಮ ವಾರ್ಡಿನ ಏಳಿಗಾಗಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಶ್ರೀಯುತ ಅಬ್ದುಲ್ ಮಜೀದ್ ಅವರು. ಅವರಿಗೆ ಸಹ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಅವರು ನಮ್ಮ ಊರಿನಲ್ಲಿ ಒಂದು ಬೋರೆಲ್ ಹಾಳಾದರೆ ಅಲ್ಲ ಬೋರೆಲ್ ನೀರು ಬರದಿದ್ರೆ ಫಸ್ಟ್ ಫೋನ್ ಹೋಗ್ತಾ ಇದ್ದದ್ದು ಎಲ್ಲ ತಾಯಂದಿರಿಗೂ ಗೊತ್ತು ನಮ್ಮ ಮಜೀದ್ ಅವರಿಗೆ. ಮತ್ತು ಕೋವಿಡ್ ಟೈಮಲ್ಲಿ ಒಂದು ಸಾಮಾನ್ಯ ವಿತರಣೆ ಆಗಿ ಅರೇಕಳ ಪಂಚಾಯತ್ ಕೊಡುವುದರಲ್ಲಿ ಈ 3 ಸದಸ್ಯರು ಸಹ ನಮ್ಮ ವಾರ್ಡಿನವರು ಮೇಲ್ಗೈಯಲ್ಲಿ ಒಂದು ಮುಂಚೂಣಿಯಲ್ಲಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳಿ ನಾವು ಇವತ್ತು ಸ್ವಾಗತಿಸಿ ನಮ್ಮೊಂದು ಅರ್ಥಪೂರ್ಣವಾಗಿರುತ್ತದೆ. ಅವರಿಗೆ ಸ್ವಾಗತವನ್ನು ಧನ್ಯವಾದವನ್ನು ಅರ್ಪಿಸ್ತಾ ಇದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಗ್ಧವಾಗಿ ಕೂತ್ಕೊಂಡಿದ್ದಾರೆ ಇಲ್ಲಿ ಅಬೂಬಕರ್ ಸಿದ್ದೀಕ್ ಅವರು, ನಮ್ಮ ವಾರ್ಡಿನ ಇನ್ನೊಬ್ಬರು ಸದಸ್ಯರು. ನಾನು ಹೇಳಿದೆ ಕೋವಿಡ್ ಟೈಮಲ್ಲಿ ಮಹಾಮಾರಿ ಓಡಿಸುವಲ್ಲಿ ಸಹ ಓಡಿಸುವಲ್ಲಿ ನಮ್ಮ ಪಂಚಾಯತ್ ಕ್ರಮ ಮಾಡಿದ್ರು. ಪ್ರತಿಯೊಂದು ಆಗ ಬಸ್ಸುಗಳ ವ್ಯವಸ್ಥೆ ಇಲ್ಲ, ವಾಹನಗಳ ವ್ಯವಸ್ಥೆ ಇಲ್ಲ, ಯಾವುದೇ ರಿಕ್ಷಾಗಳು ಮಾರ್ಗಕ್ಕೆ ಇಳಿಯಲಿಲ್ಲ. ಆಗ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಆಗಲಿ ಆಶಾ ಕಾರ್ಯಕರ್ತೆ ಆಗಲಿ ಬೇರೆ ಏನೇ ಆದರೂ ವ್ಯವಸ್ಥೆಯನ್ನು ಮಾಡಿ ಅರೇಕಳ ಪಂಚಾಯತ್ನ ಅವರು ವಾಹನವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದರ ಸಾರಥಿಯಾಗಿ ಇದ್ದವರು ನಮ್ಮ ವಾರ್ಡಿನ ಸದಸ್ಯರಾದಂತಹ ಅಬೂಬಕರ್ ಸಿದ್ದೀಕ್ ಅವರು. ಇವರಿಗೆ ಹೇಳಲಿಕ್ಕೆ ಹೋದರೆ ಪದಗಳೇ ಸಾಲದು. ಯಾಕೆಂತ ಹೇಳಿದರೆ ಕೋವಿಡ್ ಟೈಮಲ್ಲಿ ಕೋವಿಡ್ ಪೇಷಂಟ್ ಇದ್ದಂತಹ ಒಂದು ಮನೆಗೆ ಯಾರೂ ಕಾಲಿಡ್ತಾ ಇರಲಿಲ್ಲ. ಅದರ ನಿದರ್ಶನ ಈಗ ಅವರು ನಮ್ಮ ಬದ್ರುದ್ದೀನ್ ಸರ್ ಹೇಳುವವರು. ಯಾಕೆಂದರೆ ಯಾರು ಅವರ ತಂದೆ ತಾಯಿಯವರು ಸಹ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕೋವಿಡ್ ಸೆಂಟರ್ಗೆ ಸೇರಿಸಲಿಕ್ಕೆ ಹೋಗಲಿಲ್ಲ. ಆದರೆ ನಮ್ಮ ಅಬೂಬಕರ್ ಸಿದ್ದೀಕ್ ಅವರು ಅವರ ಮನೆಗೆ ಹೋಗಿ ವಾಹನದಲ್ಲಿ ಅವರನ್ನು ಕೋವಿಡ್ ಸೆಂಟರ್ಗೆ ಸೇರಿಸುವುದಾಗಲಿ ಮದ್ದಿನ ಕಾರ್ಯಕ್ರಮವನ್ನು ಅವರಿಗೆ ವಿತರಣೆ ಮಾಡುವುದರಲ್ಲಿ ನಮ್ಮನ್ನು ಅಂಗನವಾಡಿ ಕಾರ್ಯಕರ್ತನಾಗಲಿ ಆಶಾ ಕಾರ್ಯಕರ್ತೆಗಳು ಪ್ರತಿಯೊಂದು ಕಡೆಯಲ್ಲಿ ಸಹ PSCಯಲ್ಲಿ ಆಗಲಿ ಪಂಚಾಯತಿಯಲ್ಲಿ ಆಗಲಿ ಅಲ್ಲಲ್ಲಿ ಮೀಟಿಂಗಲ್ಲಿ ಇರ್ತಾ ಇತ್ತು. ಕೊರೋನಾ ವಾರಿಯರ್ಸ್ ಅಂತೇಳಿ ಅವರನ್ನು ಕರೆದುಕೊಂಡು ಹೋಗುವಂತಹ ಆ ವಾಹನದ ಸಾರಥಿಯನ್ನು ವಹಿಸಿ ಕ್ಲಪ್ತ ಸಮಯದಲ್ಲಿ ಬಂದು ಎಲ್ಲರನ್ನೂ ಆ ಸಮಯಕ್ಕೆ ಸರಿಯಾಗಿ ಮುಟ್ಟಿಸಿರುತ್ತಾರೆ. ಅವರಿಗೆ ಈ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನಿಸುವುದು ನಿಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಇದೀಗ ಅಬೂಬಕರ್ ಸಿದ್ದೀಕ್ ಅವರು ಸನ್ಮಾನದ ವೇದಿಕೆಯನ್ನು
ಕೂತ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಮಾಜಿ ಅರೆಕಳ ಪಂಚಾಯತಿನ ಅಧ್ಯಕ್ಷರು ಹಾಗೂ ಈಗ ನಮ್ಮ ವಾರ್ಡಿನ ಒಂದು ಸದಸ್ಯರಾಗಿದ್ದಾರೆ. ಇವರ ಬಗ್ಗೆ ಹೇಳುವುದಾದರೆ ಕಳೆದ 5 ವರ್ಷದಿಂದ ಪಂಚಾಯತಿನ ಒಂದು ಅರೆಕಳ ಗ್ರಾಮದ ಒಂದು ಉತ್ತೀರ್ಣಕ್ಕಾಗಿ ಶ್ರಮಿಸಿದವರು. ಅವರನ್ನು ನಾವು ಈ ಸೂಕ್ತ ಸಮಯದಲ್ಲಿ ಸನ್ಮಾನಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ನಮ್ಮ ಒಂದು ಬೇಡಿಕೆ ಸಾಗಿದೆ. ಆದ ಕಾರಣ ಅನಿತಾ ಡಿಸೋಜ ಅವರು ಸನ್ಮಾನಿತ ವೇದಿಕೆಯಲ್ಲಿ ಅಲಂಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ನನ್ನ ಬೆನ್ನೆಲುಬಾಗಿ ನಿಂತು ಶ್ರೀಶಕ್ತಿ ಗುಂಪುಗಳ ಒಂದು ಪ್ರತಿಯೊಂದು ವಿಷಯದಲ್ಲಿ ಸಹ ಶ್ರೀಶಕ್ತಿ ಅವ್ರಿಗೆ ಗೊತ್ತಿದೆ. ಯಾರು ಬರದಿದ್ರು ಆರ್ಥಿಕ ಇವರು ನಮ್ಮ ಒಂದು ಅಂಗನವಾಡಿ ಕೇಂದ್ರದ ವಿಶೇಷ ಒಂದು ಪ್ರೀತಿ ಇಟ್ಟು ಪ್ರತಿದಿನ ಆಗಮಿಸ್ತಾ ಇದ್ದಾರೆ. ಪ್ರತಿ ಮಂಗಳವಾರ ಯಾರು ಬರದಿದ್ರು ಹಣ ಕಲೆಕ್ಷನ್ ಅವ್ರು ಮಾಡ್ತಾರೆ. ಯಾರು ಹಣ ತೆಗೆದುಕೊಂಡು ಹೋದಿದ್ರು ಅವರು ಹೋಗಿ ಬ್ಯಾಂಕಿಗೆ ಕಟ್ಟಿ ಬರ್ತಾ ಇದ್ದಾರೆ. ಸ್ವಸಹಾಯ ಗುಂಪಿನದು ಈಗ ಪುಸ್ತಕವನ್ನು ತೆಗೆದುಕೊಂಡು ಹೋಗ್ಲಿಕ್ಕಿದೆ. ಪ್ರತಿ ತಿಂಗಳು ಅದನ್ನು ಕ್ಲಪ್ತ ಸಮಯಕ್ಕೆ ಬಂದು ಆ ಪುಸ್ತಕವನ್ನು ಒಂದು ಸೀಲ್ ಮಾಡಲಿಕ್ಕೆ ನವೋದಯ ಸ್ವಸಹಾಯ ಸಂಘದ ಮುಡಿಪಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇವರಿಗೆ ನಮ್ಮ ಶಿಕ್ಷಕ ಗುಂಪರಿಗೆ ಎಲ್ಲರಿಗೂ ಗೊತ್ತಿದ್ದು ಇವರಿಗೆ ಸನ್ಮಾನಿಸದೆ ಇರುವುದು ನಾವು ತಪ್ಪಾಗ್ತದೆ. ಆದ ಕಾರಣ ಇಂದಿನ ನಿಮ್ಮೆಲ್ಲರ ಶಿಕ್ಷಕಗಳ ಗುಂಪುಗಳ ಸಮ್ಮುಖದಲ್ಲಿ ತಾಯಂದ್ರ ಸಮ್ಮುಖದಲ್ಲಿ ನಾವು ಆರ್ಥಿಕ ಅವರಿಗೆ ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿ ಇವರು ನಮ್ಮ ಶಿಕ್ಷಕಿ ಒಕ್ಕೂಟದ ಇದ್ರು. ಇದಕ್ಕಿಂತ ಮೊದಲು ನಮ್ಮ ಗ್ರಾಮಾಂತರದ ಶಿಶು ಮತ್ತು ಮಹಿಳಾ ಅಭಿವೃದ್ಧಿ ಯೋಜನೆಯ ಕಚೇರಿಯಲ್ಲಿ ಇವರು ಸಾವಿರಾರು ಸಲ ಹೋಗಿ ಬಂದಿರುತ್ತಾರೆ. ಪ್ರತಿಯೊಂದು ವಿಷಯದ ಸ್ವಉದ್ಯೋಗದಲ್ಲಿ ಸಹ ಇವರು ತೊಡಗಿಕೊಂಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇವರನ್ನು ಎಲ್ಲ ಸಭೆಯ ಎದುರಿನಲ್ಲಿ ತವರಂತೆಲ್ಲ ಸನ್ಮಾನಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಕೈ ಆಪರೇಷನ್ ಆಗಿ ನಾನು ಒಂದು ಮೂಲೆಯಲ್ಲಿ ಒಂದು ವರ್ಷ ಇದ್ದಾಗ ನನಗೆ ಪ್ರತಿ ತಿಂಗಳು ರಿಪೋರ್ಟ್ ಕೊಡ್ಲಿಕ್ಕೆ ಇರ್ತದೆ. ಆ ರಿಪೋರ್ಟನ್ನು ನಾನು ಅವರಿಗೆ ಫೋನಲ್ಲಿ ಹೇಳಿದರೆ ಅದನ್ನು ಆಫೀಸಿಗೆ ಮುಟ್ಟಿಸುವಂಥ ಕಾರ್ಯಕ್ರಮವನ್ನು ನನ್ನ ಸಹೋದ್ಯೋಗಿಯಾದಂತಹ ಜಸಿಂತನವರು ಮಾಡಿದ್ದಾರೆ. ನನ್ನ ಪ್ರೀತಿಯ ಒಂದು ಸಹೋದ್ಯೋಗಿ ಅಂತ ಹೇಳ್ಬೋದು. ಅವರು ಪಾವೂರು ಗ್ರಾಮದಲ್ಲಿ ಇದ್ದರೂ ಸಹ ನನ್ನ ಒಂದು ಪ್ರೀತಿಯಿಂದ ನನ್ನ ಯಾವುದೇ ಕಾರ್ಯಗಳಾಗಲಿ ಯಾವುದೇ ರಿಪೋರ್ಟ್ಗಳಿರಲಿ ಕ್ಲಬ್ದ ಸಭೆಗೆ ಅವರು ಫೋನ್ ತಗೊಂಡು ಅಲ್ಲ ನನ್ನ ಮನೆಗೆ ಬಂದು ಏನಾದರೂ ಕೊಡೋದಿದ್ರೆ ಅದನ್ನು ಕೊಂಡೋಗಿ ಆಫೀಸ್ಗೆ ಮುಟ್ಟಿಸುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದ ಕಾರಣ ನನ್ನ ಒಂದು ಕರೆಗೆ ಹೋಗೊಟ್ಟು ಜಸಿಂತ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಶ್ರೀಶಕ್ತಿಗಳ ಗುಂಪುಗಳ ಪರವಾಗಿ ನನ್ನ ಪರವಾಗಿ ಹಾಗೂ ನಮ್ಮ ಅರೇಕಳ ಪಂಚಾಯತ್ ಪರವಾಗಿ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿ ಅವರನ್ನು ನಾವೆಲ್ಲರೂ ಸೇರಿ ಸನ್ಮಾನಿಸುವ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಜಿ ಹಬ್ಬ ಅವರವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೆವು. ಅದೇ ರೀತಿ ಅಬೂಬಕರ್ ಸಿದ್ದಿಕ್ ಮತ್ತು ಮಜೀದ್ ಬದ್ರುದ್ದೀನ್ ಸಾರಲ್ಲಿ ಹೇಳಿದ್ದೆವು ನಾವು ನೀವು ಅವರನ್ನು ಕರೆದುಕೊಂಡು ಬರಬೇಕು ಅಂತೇಳಿ. ಮತ್ತು ಅವರು ನಂಬರ್ ಕೊಟ್ಟರು ಅಶ್ರಫ್ ಅಂತೇಳಿ. ಅವರಲ್ಲಿ ಕೇಳಿದಾಗ ಅವರು ಇವತ್ತು ಮಂಗಳೂರಲ್ಲಿ ಅವರಿಗೆ ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾವು ಶ್ರೀಶಕ್ತಿ ಗುಂಪುಗಳು ಅವರ ಮನೆಗೆ ಹೋಗಿ ನಾವು ಪಂಚಾಯತ್ ಮೆಂಬರ್ಗಳಿಗೆ ಸೇರ್ತೇವೆ. ಅವರ ಮನೆಗೆ ಹೋಗಿ ಇದನ್ನು ಸನ್ಮಾನಿಸುವ. ಅವ್ರು ಬಂದ ಮೇಲೆ ಸಂಜೆ ನಾವು ನಿಮಗೆ ಫೋನ್ ಮಾಡ್ತೇನೆ. ಉಸ್ತುಂಗಕ್ಕೆ ತೆಗೆದುಕೊಂಡಂತಹ ಅರೇಕಳದ ಹೆಸರು ಅವರ ರಾಜ್ಯಪ್ಪ ಅಂತ ಇದ್ದ. ಆದರೆ ಅರೇಕಳ ಒಂದು ಗ್ರಾಮ. ಆದರೆ ನಿನ್ನೆ ಒಂದು ಬದ್ರುದ್ದೀನ್ ಸರ್ ಒಂದು ಮಾತು ಹೇಳಿದರು. ಅವರ
ಪದ್ಮಶ್ರೀ ಪ್ರಶಸ್ತಿ ಸಿಕ್ಕುವಾಗ ಒಂದು ಅಧ್ಯಕ್ಷ ಆಗಿದ್ದುಕೊಂಡು ಭದ್ರತಿ ಸರ್ ಅವರ ಒಂದು ಹೆಸರು ಸಹ ಇಡೀ ಫೇಮಸ್ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ. ಅರೇಕಳ ಪಂಚಾಯತ್ ಅಧ್ಯಕ್ಷರು ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ಈಗ ಗೊತ್ತಾಗ್ತದೆ, ಭದ್ರತೀನ್ ಸರ್ ಅಂತ ಹೇಳಿ. ಅರೇಕಳ ಆಜಪ್ಪನ ಒಟ್ಟಿಗೆ ಇವರ ಹೆಸರು ಸಹ ಪ್ರಶಸ್ತಿಯಲ್ಲಿ ಸೇರ್ಕೊಂಡಿದೆ. ಆದ ಕಾರಣ ಅವರಿಗೆ ಈಗ ನ್ಯೂಪರ್ಪಿಗಾಗಿ ಹೋಗಿ ನಮ್ಮ ಒಂದು ಸನ್ಮಾನವನ್ನು ನೆರವೇರಿಸಲಿಕ್ಕಿದ್ದೇವೆ. ಇದೀಗ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಗಣ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಲಾರ್ ಅಂಗನವಾಡಿ ಕೇಂದ್ರ ಬಿಂದುವಾಗಿರುವ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಸುಬೇದಾ ಟೀಚರ್ ಇವರು ಮಾಡುವ ಕೆಲಸ ಎಲ್ಲರಿಗೆ ಗೊತ್ತುಂಟು. ಇಡೀ ಗ್ರಾಮದಲ್ಲಿ ಕೇಳಿದರೆ ಸುಬೇದಾ ಟೀಚರ್ ಅಂತ ಹೇಳಿದ್ರೆ ಅವರ ಮಲಾರ್ ಅಂಗನವಾಡಿ ಟೀಚರ ಅಂತ ಹೇಳ್ತಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರನ್ನು ಹಿಡಿದು. ಅಂತ ವ್ಯಕ್ತಿಯನ್ನು ನಾವಿಂದು ಸನ್ಮಾನಿಸಲಿದ್ದೇವೆ. ಅವರಿಗೆ ಇದು ವಿಷಯ ಗೊತ್ತಿಲ್ಲ. ನಾವು ಇದನ್ನು ಸರ್ಪ್ರೈಸ್ ಆಗಿ ನಾವು ಶ್ರೀಶಕ್ತಿ ಸದಸ್ಯರೇ ಹಾಗೂ ತಾಯಂದಿರು ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದೇವೆ. ಇದೀಗ ಜುಬೇದಾ ಟೀಚರ್ ಅವರು ನಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜುಬೇದಾ ಟೀಚರ್ ಕಳೆದ 21 ವರ್ಷಗಳಿಂದ ಈ ಮಲಾರ್ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಈಗ ಅರೇಕಳ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಬದ್ರುದ್ದೀನ್ ಸರ್ ಹಾಗೂ 4ನೇ ವಾರ್ಡಿನ ಸದಸ್ಯರಾದ ಶ್ರೀಯುತ ಮಜೀದ್ ಸರ್, ಶ್ರೀಯುತ ಅಬೂಬಕರ್ ಸರ್, ಶ್ರೀಮತಿ ಅನಿತಾ, ಕಿರಿಯ ಮಹಿಳಾ ಸಹಾಯಕಿ ವಸನ ಮೇಡಮ್, ಆಶಾ ಕಾರ್ಯಕರ್ತೆ ಅಶ್ವಿನಿ ಹಾಗೂ ಶ್ರೀಶಕ್ತಿ ಸದಸ್ಯರು ಹಾಗೂ ಮಕ್ಕಳ ತಾಯಂದಿರು ವೇದಿಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಅವರಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕೂಡ ಅವರನ್ನು ಸಹ ನಾವೀಗ ಸನ್ಮಾನಿಸಲಿದ್ದೇವೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗೊತ್ತಾಗದಾಗೆ ಮಾಡ್ತಾರೆ. ಎಷ್ಟು ಮಗು ಮನೆಯಲ್ಲಿ ಅಳ್ತಾ ಇದ್ರು, ಇಲ್ಲಿ ಬಂದು ಮಕ್ಕಳ ಕೂಗು ನಿಲ್ಲಿಸುವ ತಾಕತ್ತು ಅವರಿಗಿದೆ. ಅವರು ಮಕ್ಕಳನ್ನು ನೋಡುವುದರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಹಾಗೂ ಮಕ್ಕಳಿಗೆ ಕಲಿಯುವುದರಲ್ಲಿ ಸಹ ಒಂದು ಅಕ್ಷರವನ್ನು ಆ ಇಂದ ಹಿಡಿದು ಎಲ್ಲ ಪದ್ಯಗಳಲ್ಲಿ ಅವರು ನಿಪುಣರಾಗಿರುತ್ತಾರೆ. ಅವರಿಗೂ ನಾನು ಇದ್ರ ಮೂಲಕ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ದಯವಿಟ್ಟು ಶ್ರೀಶಕ್ತಿ ಸದಸ್ಯರು, ಮಕ್ಕಳ ತಾಯಂದಿರು ಹಾಗೂ ವೇದಿಕೆಯಲ್ಲಿರುವ ಗಣ್ಯಾತಿಥಿಗಳು ಅವರನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸದಸ್ಯರಿಗೆ, ತಾಯಂದಿರಿಗೆ ನಾನು ಆಭಾರಿಯಾಗಿದ್ದೇನೆ. ಯಾಕಂತ ಹೇಳಿದ್ರೆ ನನಗೆ ಸಹ ಗೊತ್ತಿರಲಿಲ್ಲ ಈ ಸನ್ಮಾನ ಕಾರ್ಯಕ್ರಮ. ನಾನು ಬೇರೆಯವರಿಗೆ ಇಟ್ಟುಕೊಂಡದ್ದು, ಇವರು ನನಗೆ ಇಟ್ಟುಕೊಂಡಿದ್ದಾರೆ, ನನಗೆ ಮತ್ತು ಸಹಾಯಕಿಗೆ ನಿಜವಾಗಿ ಗೊತ್ತಿಲ್ಲ. ಆದ ಕಾರಣ ನೀವು ನಮಗೆ ಸನ್ಮಾನ ಮಾಡಿದ್ದೀರಾ. ನಿಮ್ಮ ಇನ್ನೂ ಸಹ ನಮಗೆ ನಿಮ್ಮ ಸನ್ಮಾನ ಖಾಲಿ ಸನ್ಮಾನ ಆಗಬಾರ್ದು. ನಿಮ್ಮ ಸೇವೆಯನ್ನು ಇನ್ನೂ ಸಹ ನಮಗೆ ಹಲವಾರು ವರ್ಷ ಕೊಡಬೇಕು. ನಾವು ನಿಮ್ಮ ಸೇವೆ ಮಾಡಬೇಕು. ಆ ಒಂದು ಆಯುಷ್ಯನ್ನು ನಮಗೆ ಆ ದೇವರು, ಆ ಭಗವಂತನು ನನಗೆ ಕರುಣಿಸಲಿ ಸಹ ನಾವು ನಿಮ್ಮೆಲ್ಲರಲ್ಲಿ ಸಹ ಪ್ರಾರ್ಥಿಸಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈಗ ಕೊನೆಯ ಕಾರ್ಯಕ್ರಮ, ಮಕ್ಕಳು ಈಗ ಕಾಯ್ತಾ ಇದ್ದಾರೆ. ಬೆಳಿಗ್ಗೆ ಅಧ್ಯಕ್ಷರು ಬರೋ ಮೊದಲು ಇಲ್ಲಿ ಆಟೋಟ ಸ್ಪರ್ಧೆ ಆಗಿದೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ. ಅದರ ಬಹುಮಾನವನ್ನು ಈಗ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಅಧ್ಯಕ್ಷರು, ಸದಸ್ಯರು ಹಾಗೆಲ್ಲರೂ ಸಹ. ಆದ ಕಾರಣ ಈಗ ಬಹುಮಾನ ವಿತರಣೆಯನ್ನು ವಾಚಿಸಲಿಕ್ಕಿದ್ದಾರೆ ನಮ್ಮ ಶ್ರೀಶಕ್ತಿ ಗುಂಪಿನ ಅಮೀರಾ ಅವರು. ಈಗ ಮಕ್ಕಳ ಆಟದ ಬಹುಮಾನ ವಿತರಣೆ. ಬಾಲ್ ಪಾಸಿಂಗ್ ಅಬ್ದುಲ್ ಅಮೀನ್.
ಕರ್ನಾಟಕ ರಾಜ್ಯ ಸರ್ಕಾರ, ಹರೇಕಳ ಗ್ರಾಮ ಪಂಚಾಯತ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಅದೇ ರೀತಿ ಮಲಾರ ಅಂಗನವಾಡಿ, MES ಇದರ ಸಹಯೋಗದೊಂದಿಗೆ ಇವತ್ತು ಚಿನ್ನರ ಚಿಲಿಪಿಲಿ ಅಂತ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಅನಿತಾ ಡಿಸೋದರವರೇ, ಅದೇ ರೀತಿ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಮಜೀದ್ರವರೇ, ಸಿದ್ದೀಕ್ರವರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಏನಪ್ಪಯ್ಯ ಇದರ ಡಾಕ್ಟರ್ನವರೇ, ಅದೇ ರೀತಿ ಆರೋಗ್ಯ ಕಾರ್ಯಕರ್ತರೇ, ಅಂಗನವಾಡಿಯ ಕಾರ್ಯಕರ್ತರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಎಲ್ಲ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ನಿರ್ವಹಿಸಿದಂತಹ ಜುಬೈದರ್ ಅವರೇ, ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಾ. ಇದಕ್ಕೆ ನಮ್ಮ ಗ್ರಾಮ ಪಂಚಾಯತ್ನ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಬಹಳ ಅಚ್ಚುಕಟ್ಟಾದಂಥ ಒಂದು ಕಾರ್ಯಕ್ರಮ. ಸಮಾಜದಲ್ಲಿ ಇರುವಂತಹ ನಾವು ಜುಬೇದ ಟೀಚರ್ ಅವರು ಒಂದು ವರದಿಯನ್ನು ಓದುವುದನ್ನು ಕೇಳಿದೆ. ಬಹಳ ಸಂತೋಷವಾಯಿತು ಅದನ್ನು ಕೇಳಿಕೊಂಡು. ಯಾಕೆಂದರೆ ನೀವೆಲ್ಲ ಒಂದು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಯಾಕೆಂದರೆ ಜುಬೇದ ಟೀಚರ್ ಅವರು ವರ್ಕ್ ಮಾಡಿದ್ರು ಮಾಡದಿದ್ರು ಸರ್ಕಾರದಿಂದ ಅವರಿಗೆ ಒಂದು ಸಂಬಳ ಬರ್ತದೆ. ಆದರೆ ತನ್ನ ಕರ್ತವ್ಯಕ್ಕೂ ಮೀರಿದಂಥ ಒಂದು ಕೆಲಸ ಮಾಡುವಂಥ ಒಂದು ಅಂಗನವಾಡಿ ಟೀಚರ್ ಅಂತ ಹೇಳಿದರೆ ಅದು ಜುಬೈ ಟೀಚರ್ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ಹರೇಕಳದಲ್ಲಿ ಹುಟ್ಟಿದವರು ಬಹಳ ಸಂತೋಷವಾಗ್ತದೆ. ನನ್ನ ಊರು ಯಾವುದಂತ ಕೇಳಿದೆ, ಹರೇಕಳ. ಅದೇ ರೀತಿ ನಮ್ಮ ಮದುವೆಯಾಗಿ ಬಂದಂತಹ ನಮ್ಮ ತಂಗಿಯಂದಿರಿಗೂ ಒಂದು ಹೆಮ್ಮೆ ಇರಬಹುದು. ಏನಂದರೆ ನನ್ನನ್ನು ಮದುವೆ ಮಾಡಿ ಕೊಟ್ಟಿದ್ದಂಥ ಊರು ಹರೇಕಳ. ಯಾಕೆಂದರೆ ಈ ಹರೇಕಳದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದಂಥ ಒಬ್ಬ ಅಕ್ಷರ ಸಂತರ ನಾಡಲ್ಲಿ ನಾವು ಹುಟ್ಟಿದ್ದೇವೆ ಅಂತ ಹೇಳುವುದಕ್ಕೂ ಕೂಡ ನಮಗೆ ಹೆಮ್ಮೆ ಆಗ್ತಿದೆ. ಅದೇ ರೀತಿಯಲ್ಲಿ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಗ್ರಾಮದ ಪ್ರಥಮ ಪ್ರಜೆಯಾಗಿ ನನಗೆ ಇವತ್ತು ಮಾಡಿದಂತಹ ಸನ್ಮಾನವನ್ನು ನಾನು ಕೋವಿಡ್ ಸಂದರ್ಭದಲ್ಲಿ ಅಹೋರಾತ್ರಿ ದುಡಿದಂತಹ ನಮ್ಮ ಆರೋಗ್ಯ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಶಿಕ್ಷಕ ವೃಂದವಾಗಿರ್ಬೋದು, ಅದೇ ರೀತಿ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಂದ ಗೌರವ ಅಂತ ಹೇಳಲಿಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತೀನಿ. ಅದೇ ರೀತಿ ನಾನು ನಮ್ಮ ಮಜೀದ್ರವರು ಜುಬೇದ ಟೀಚರ್ನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದರು. ತಾನು ಇಲ್ಲಿಯ 21 ವರ್ಷಗಳ ಕಾಲ ಈ ಮಕ್ಕಳಿಗೆ 21 ವರ್ಷದವರು ಇಲ್ಲಿ ಕಾಲೇಜ್ ಮಟ್ಟವನ್ನು ಮುಗಿಸಿಕೊಂಡು ಇಂಜಿನಿಯರ್ ಆಗಿರ್ಬೋದು, ಈ ಮಲಾರ್ ಪ್ರದೇಶದ ಮಕ್ಕಳು ಯಾರು ಕೂಡ ಜುಬೇದ ಟೀಚರನ್ನು ಮರೆಯಲಿಕ್ಕಿಲ್ಲ. ಯಾಕೆಂದರೆ ಸ್ಟಾರ್ಟ್ ಆಗಿ ಡಾಕ್ಟರ್ ಕೂಡ ಆಗಿದ್ದಾರೆ ಅಂತ ಹೇಳಿ, ಅವರ ಮಗ ಡಾಕ್ಟರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಕೂಡ ತಮ್ಮನ್ನು ಮರೆಯಲಿಕ್ಕಿಲ್ಲ. ಅದೇ ರೀತಿಯಾಗಿ ನಾವು ಎಲ್ಲ ಪ್ರಾಥಮಿಕ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರಿಗಿಂತ ಒಂದು ಕಷ್ಟದ ಕೆಲಸ ಆಗಿದೆ. ಈ ತಾವುಗಳು ನೋಡ್ಬೋದು, ಈ ಮಕ್ಕಳು ಕೂಕೊಂಡು ಬರೋದು, ಇಲ್ಲಿ ಉಪದ್ರ ಮಾಡೋದು, ಇದನ್ನು ಎಲ್ಲವನ್ನು ಮೀರಿ ಒಂದು ಕೆಲಸ ಮಾಡುವಂತಹ ನಮ್ಮ ಅನೇಕ ಅಂಗನವಾಡಿಯ ಕಾರ್ಯಕರ್ತರು ಈ ವೇದಿಕೆಯಲ್ಲಿ ಇದ್ದಾರೆ. ತಾವುಗಳಿಗೆ ಎಲ್ರಿಗೂ ನಾನು ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಜುಬೇದ ಟೀಚರ್ ಅವರು ವರದಿಯಲ್ಲಿ ಇಲ್ಲಿಯ ಸ್ತ್ರೀಶಕ್ತಿಯ ಗುಂಪಿನ ಬಗ್ಗೆ ಬಹಳ ಮಾತನಾಡಿದರು. ಬಹಳ ನಮಗೆ ಸಂತೋಷವಾಗಿದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ತಾವುಗಳು ಸಹ ಈ ರೀತಿಯಲ್ಲಿ ಉತ್ತಮವಾದಂತಹ ಸಮಾಜಕ್ಕೆ ಗುರುತಿಸುವಂತಹ ಅನೇಕ ಕೆಲಸಗಳನ್ನು ಮಾಡಿ ನಮ್ಮ ಜುಬೇದ ಟೀಚರ್ ಅವರನ್ನ ಕೈಯನ್ನು ಇನ್ನೂ ಕೂಡ ಬಲಪಡಿಸಿಕೊಳ್ಳಬೇಕಂತ ಹೇಳುತ್ತಾ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಾ ಜುಬೇದ ಟೀಚರ್ ಅವರೇ. ಇನ್ನೂ ಕೂಡ ನಾವು ಹೇಳುವುದಿಷ್ಟೇ, ನಮ್ಮ ಗ್ರಾಮ ಪಂಚಾಯತ್ ನಿಮಗೆ ಇಲ್ಲಿ ಒಂದು ಶಕ್ತಿಯಾಗಿರ್ಬೋದು. ಯಾಕೆಂದರೆ ನಾನು ಆಗದಿಂದ ನೋಡ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿರುವಂತಹ ಗಣ್ಯ ಅತಿಥಿಗಳಾಗಿರ್ಬೋದು, ನಮ್ಮ ಶ್ರೀಶಕ್ತಿ ಗುಂಪಿನವರು ಯಾರು ಕೂಡ ಈ ಸಭೆ ಮುಗಿಯದೆ ಇದು ಇಲ್ಲಿಂದ ಎದ್ದು ಹೋಗಲಿಲ್ಲ. ಇದು ತಾವುಗಳು ಇಲ್ಲಿ ಇವರಿಗೆ ಕೊಟ್ಟಂತಹ ಪ್ರೀತಿಯ ಒಂದು ಕೊಡುಗೆ ಅಂತ ನಾನು ಹೇಳಲಿಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಕ್ಕಳಿಗೆ ಬೇಕಾದಂಥ ಒಂದು ಉತ್ತಮವಾದ ಪೌಷ್ಟಿಕ ಆಹಾರದ ಬಗ್ಗೆ
ತಮ್ಮ ಏನಪ್ಪಯ್ಯ ಸಂಸ್ಥೆ ವತಿಯಿಂದ ಒಂದು ಮಾಹಿತಿ ಶಿಬಿರವನ್ನು ಕೂಡ ತಾವು ಹಮ್ಮಿಕೊಂಡಿದ್ದೀರಾ. ಏನಪ್ಪಯ್ಯ ಸಂಸ್ಥೆಯವರ ಬಗ್ಗೆ ಹೇಳಬೇಕಂದ್ರೆ ಇನ್ನು ತಮಗೆ ಗೊತ್ತಿರಲಿಕ್ಕಿಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಹರೇಕಳ ಗ್ರಾಮದಲ್ಲಿ ಒಂದು ಸುಸಜ್ಜಿತವಾದ ಒಂದು ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗ್ತದೆ. ಇದರ ಸಂಪೂರ್ಣವಾದಂತಹ ಒಂದು ಉಸ್ತುವಾರಿಯನ್ನು ವಹಿಸಿಕೊಳ್ಳಿದ್ದಾರೆ. ನಾವು ಫರದ್ ಸರ್ ಅವರ ಹತ್ರ ಮಾತಾಡಿದಾಗ ಅದರ ಸಂಪೂರ್ಣ ಜವಾಬ್ದಾರಿ ಕೂಡ ತಾವುಗಳು ವಹಿಸಿಕೊಂಡು ಹೇಳಲಿಕ್ಕೆ ಕೂಡ ನಾವು ಹೆಮ್ಮೆ ಆಗ್ತಾ ಇದೆ. ನಾನು ಕೊನೆಯದಾಗಿ ಹೇಳುವುದೇನೆಂದರೆ, ನಾವು ಅಕ್ಷರಸಂತ ಆಜಬ್ಬರ ನಾಡಲ್ಲಿ ನಾವು ಹುಟ್ಟಿದ್ದೇವೆ, ಅದು ನಮ್ಮ ಹೆಮ್ಮೆ ಅಂತ ಇನ್ನೊಂದು ಹೇಳುತ್ತಾ, ನಾವು ಸೌಹಾರ್ದಯುತವಾಗಿ ಸಮಾಜದಲ್ಲಿರುವಂತಹ ಕಟ್ಟಕಡ ಜನರಿಗೆ ಇವತ್ತು ತಾವು ಶ್ರೀಶಕ್ತಿ ಗುಂಪಿನಲ್ಲಿ ಅವರಿಗೆ ಒಂದು ಸಹಾಯಧನವನ್ನು ತಾವು ಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ತಮ್ಮ ಇದರ ಉಳಿತಾಯದ ಮೊತ್ತ ಬಹಳ ಜಾಸ್ತಿ ಇದೆ. ಇದು ಕೂಡ ನಾವು ಮಲಾರ್ ಅಂತ ಇಲ್ಲ, ತಾವುಗಳು ಹರೇಕಳ ಗ್ರಾಮದಲ್ಲಿರುವಂತಹ ಯಾವುದಾದರೂ ಒಂದು ಅರ್ಜಿಗಳು ಬಂದಾಗ ಅದನ್ನು ಪರಿಗಣಿಸಬೇಕಂತ ಹೇಳುತ್ತಾ ಎಲ್ರಿಗೂ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸಿದ್ದಾರೆ. ನಮ್ಮ ಬದ್ರುದ್ದೀನ್ ಸರ್, ನಿಮಗೆ ನಮ್ಮ ಅಂಗನವಾಡಿ ಶ್ರೀಶಕ್ತಿ ಗುಂಪು ಪರವಾಗಿ ನಮ್ಮ ಅಂಗನವಾಡಿ ಕೇಂದ್ರ ಪರವಾಗಿ ಇಲಾಖೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇನ್ನೂ ಸಹ ನಮಗೆ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಪ್ರತಿಯೊಂದಕ್ಕೂ ಸಹ ನಿಮ್ಮ ಒಂದು ಗಮನ ಈಚೆ ಇರಬೇಕು ಅಂತೇಳಿ ನಾವು ತಾಯಂದ್ರ ಪರವಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕೊನೆಯದಾಗಿ ನಾವು ಸ್ವಾಗತ ಕಾರ್ಯಕ್ರಮ ಮಾಡೋದು ಮುಖ್ಯವಲ್ಲ, ಆದರೆ ಇಲ್ಲಿಗೆ ಹಲವಾರು ದಾನಿಗಳು ನಮಗೆ ಇವತ್ತಿನ ಈ ಚಿನ್ನರ ಚಿಲಿಪಿಗೆ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ನಡೆಯಲು ಸಹಕಾರ ನೀಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳಲೇಬೇಕಾಗ್ತದೆ. ಆದ ಕಾರಣ ಊಟಕ್ಕೆ ಉಪ್ಪಿನಕಾಯಿ ಹೇಗೆ ಮುಖ್ಯವೋ ಅದೇ ರೀತಿ ಸಭೆಯ ಕೊನೆಗೆ ಈ ಧನ್ಯವಾದ ಕಾರ್ಯಕ್ರಮ ಸಹ ಅಷ್ಟೇ ಮುಖ್ಯವಾಗಿರುತ್ತದೆ. ಯಾಕೆಂತ ಹೇಳಿದ್ರೆ, ಸಹಾಯ ಹಸ್ತ ನೀಡಿದವರು, ನನಗೆ ಒಂದು ವಾರದಿಂದ ಸಹಾಯ ಮಾಡಿ ನನ್ನ ಇವತ್ತಿನ ಚಿಲಿಪಿಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಬೇಕಾಗ್ತದೆ. ಅದೇ ರೀತಿ ಮೊದಲಿಗೆ ಕತ್ತ ಸಮಯಕ್ಕೆ ಆಗಮಿಸಿ ಮೊನ್ನೆ ಪೌಷ್ಟಿಕ ಶಿಬಿರ ಸಹ ನಡೆದಾಗ ನಮ್ಮ ಬದ್ರುದ್ದೀನ್ ಸರ್ ಅವರು ಆಗಮಿಸಿ ಅದರ ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಅಂತ ಹೇಳಲಿಕ್ಕೆ ಅವರು ಸಹ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಅದರ ಬಹುಮಾನವನ್ನು ಸಹ ತೆಗೀರಿ ಅಂತೇಳಿ ನಮಗೊಂದು ಮೊತ್ತವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ, ಹರೇಕಲ್ ಪಂಚಾಯತ್ ಪರವಾಗಿ, ಅದೇ ರೀತಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪಂಚಾಯತ್ ಸದಸ್ಯರು ಶ್ರೀಯುತ ಅಬ್ದುಲ್ ಮಜೀದ್ ಅವರು ಮಲಾರ್ ಅಂತ ಹೇಳಿದರೆ ಅವರಿಗೆ ಬಹಳ ಪ್ರೀತಿ. ಆ ಪ್ರೀತಿಯಿಂದ ಹೋಗೊಟ್ಟು ಮನೆ ಪೋಷಿ ಶಿಬಿರಕ್ಕೂ ಆಗಮಿಸಿದ್ದಾರೆ. ಪ್ರತಿಯೊಂದು ತಾಯಂದ್ರ ಸಭೆಗೂ ಸಹ ಆಗಮಿಸಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇಲ್ಲಿನ ಮೇಲುಸ್ತರು ನೋಡಿಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ, ಹರೇಕಳ ಗ್ರಾಮ ಪಂಚಾಯತ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ, ಶ್ರೀಶಕ್ತಿ ಗುಂಪುಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ನಾನು ಹೇಳಿದೆ ಸುಮ್ಮನೆ ಕೂತ್ಕೊಂಡು ಒಳ್ಳೆ ಕೆಲಸ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಅಬೂಬಕರ್ ಸಿದ್ದಿಕ್ ಅವರು ಸಹ ಇಲ್ಲಿಗೆ ಆಗಮಿಸಿ ಮೊನ್ನೆ ಸಹ ಬಂದಿದ್ದಾರೆ ಪೋಷಿ ಶಿಬಿರಕ್ಕೆ, ಇವತ್ತು ಸಹ ಆಗಮಿಸಿದ್ದಾರೆ. ಅವರಿಗೆ ಸಹ ನಾನು ನಿಮ್ಮೆಲ್ಲರ ಪರವಾಗಿ, ಹರೇಕಳ ಪಂಚಾಯತ್ ಪರವಾಗಿ, ಅಂಗನವಾಡಿ ಕೇಂದ್ರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ನಮ್ಮ ವಾರ್ಡಿನ ಸದಸ್ಯರಾದಂತಹ ಅನಿತಾ ಡಿಸೋಜ ಇವರಿಗೆ ನಾನು ನಮ್ಮ ಶ್ರೀಶಕ್ತಿ ಗುಂಪುಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವತ್ಸಲ ಮೇಡಮ್ನವರು ನಮಗೆಲ್ಲರೂ ಚಿರಪರಿಚಿತರು. ಹರೇಕಳ ಗ್ರಾಮದ ಒಂದು ಆರೋಗ್ಯದ ದೃಷ್ಟಿಯನ್ನು ಇಟ್ಟುಕೊಂಡು ಕೋವಿಡ್ ಟೈಮಲ್ಲಿ ಒಳ್ಳೆ ಕೆಲಸ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನೂ ಸಹ ಇವರ ಒಂದು ನೆರವು ನಮಗೆ, ನಮ್ಮ ಅಂಗನವಾಡಿ ಕೇಂದ್ರಕ್ಕೆ, ನಮ್ಮ ಸದಸ್ಯರಿಗೆ, ನಮ್ಮ ಮಹಿಳೆಯರಿಗೆ ಸಿಗ್ಲಿ ಅಂತೇಳಿ ಕೇಳಿಕೊಳ್ಳುತ್ತಾ ಅವರಿಗೆ ಇದು ಸಭೆಯಲ್ಲಿ ಆಗಮಿಸಿದ ತಮಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಸಭೆಯಲ್ಲಿ ಯಾನಪ್ಪಯ್ಯ ಡಾಕ್ಟರ್ನವರು ಯಾವುದೇ ಪ್ರೋಗ್ರಾಮ್ ಇರಲಿ, ನಾನು ಹೇಳಿದರೆ ಶ್ವೇತಾ, ರಂಜಿತಾ ಮತ್ತು ಅವರೊಬ್ಬರು ಇಬ್ಬರು ಇದ್ದಾರೆ, ರಂಜಿತಾ ಮತ್ತು ಚೈತ್ರ, ಮೂವರು ಸಹ MSW ಆದವರು. ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಅನುಶ್ರೀ ಮತ್ತು ಐವಾನ್ ಅವರು ಆಗಮಿಸಿದ್ದಾರೆ. ಅವರು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಮಹಿಳೆಯರಿಗೆ. ಅವರಿಗೆ ನಮ್ಮ ಅಂಗನವಾಡಿ ಕೇಂದ್ರ ಪರವಾಗಿ, ಹರೇಕಳ ಪಂಚಾಯತ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ, ಶ್ರೀಶಕ್ತಿ ಗುಂಪುಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಆಶಾ ಕಾರ್ಯಕರ್ತೆ ಲವಿಟಮಂತಿಯವರು ಅವರು ನಮ್ಮ ಮಹಿಳೆಯರಿಗೆ ಮಾಹಿತಿ ಕೊಡೋದಾಗಲಿ, ಶ್ರೀಶಕ್ತಿ ಗುಂಪುಗಳನ್ನು ಬಲಪಡಿಸುವುದರಾಗಲಿ, ಅದೇ ರೀತಿ ನಮ್ಮ ತಾಲೂಕು ಒಕ್ಕೂಟದ ಮಂಗಳೂರು ಗ್ರಾಮಾಂತರ ಶಿಷ್ಯವೃತ್ತಿ ಯೋಜನೆಯಲ್ಲಿ ತಾಲೂಕು ಒಕ್ಕೂಟ ಒಂದಿದೆ, ಅದರ ಅಧ್ಯಕ್ಷೀಯ ಸ್ಥಾನವನ್ನು ಅವರು ವಹಿಸಿಕೊಂಡಿದ್ದಾರೆ ಕಳೆದ 2-3 ವರ್ಷದಿಂದ. ಈಗ ಜಿಲ್ಲಾದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ.
ಅವರು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಲವಿತಾ ಮಂಥರ್ ಅವರಿಗೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಅಮರಜ್ಯೋತಿ ಒಕ್ಕೂಟದ ಸಂಜೀವನ ಒಕ್ಕೂಟದ ಕಾರ್ಯದರ್ಶಿಯಾಗಿ ಹಾಗೂ ಸದಸ್ಯರಾಗಿ ಆಶಾ ಕಾರ್ಯಕರ್ತೆಯಾಗಿ ಅರೆಕಳ ಗ್ರಾಮದಲ್ಲಿ ದುಡಿತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಸನ್ಮಾನವನ್ನು ಸ್ವೀಕರಿಸಿದಂತಹ ಜಸಿಂತನವರು ಬರುವಾಗಲೇ ಹೇಳಿದ್ದಾರೆ, ನನಗೆ ನೀವು ಮಾತಾಡ್ಲಿಕ್ಕೆ ಕೊಡಬೇಡಿ ಯಾಕಂದ್ರೆ ಕೂಗು ಬರ್ತಾರೆ ಅಂತ. ಅವರು ಮೃದು ಸ್ವಭಾವದವರು, ಯಾವುದೇ ಒಂದು ಇದಿರಲಿ ಅವ್ರಿಗೆ ಸನ್ಮಾನಿಸುವಾಗ ಸರಿ ಅವರ ಕಣ್ಣನ್ನು ನೋಡಿರ್ಬೋದು, ಅವ್ರ ಕಣ್ಣು ತುಂಬಿ ಬಂದಿದೆ. ಅವರಿಗೆ ನಾನು ಅಭಾರಿಯಾಗಿದ್ದೇನೆ. ನನ್ನ ಕೈಕಾಲು ಆಪರೇಷನ್ ಆದಾಗ ನನ್ನ ರಿಪೋರ್ಟನ್ನು ಆಫೀಸಿಗೆ ಕೊಟ್ಟ ಸಮಯಕ್ಕೆ ತಲುಪಿಸಿದಂತಹ ನನ್ನ ಸಹೋದ್ಯೋಗಿ ಜಸಿಂತಾ ಅವರಿಗೆ ನಾನು ಹೃದಯಾಂತರದಿಂದ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನನ್ನಲ್ಲಿ ಪ್ರೀತಿ ಇಟ್ಟು ಸರಸ್ವತಿ ಮತ್ತು ಸುಂದರಿ ಕಮಲಪದ ಅಂಗನ ಟೀಚರ್, ಸರಸ್ವತಿ ಮತ್ತು ಅಕ್ಷರನಗರದ ಅಂಗನ ಟೀಚರ್ನವರು ಸುಂದರಿ ಆಗಮಿಸಿದ್ದಾರೆ. ನಿಮಗೆ ನಮ್ಮ ಅಂಗನವಾಡಿ ಕೇಂದ್ರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಇಬ್ಬರಿಗೂ ಸಹ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಕಾರ್ಯಕ್ರಮಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತು ನನ್ನ ಪ್ರತಿಯೊಂದು ಸ್ವಾತಂತ್ರ್ಯ ದಿನಾಚರಣೆ ಇರಲಿ, ಮಕ್ಕಳ ದಿನಾಚರಣೆ ಇರಲಿ, ಮಕ್ಕಳ ಆಟೋಟ ಸ್ಪರ್ಧೆ ಇರಲಿ, ಅಂಗನವಾಡಿಯ ಏಳಿಗೆಗಾಗಿ ನಾನು ಹೇಗೆ ಶ್ರಮಿಸ್ತೇನೋ ನನ್ನ ಬೆನ್ನೆ ಹಿಂದೆ ನಿಂತು ನನ್ನ ಪತಿಯವರು ನನಗೆ ಗುರುತುಂಬಿಸ್ತಾ ಇದ್ದಾರೆ. ಅವರಿಗೆ ನಾನು ನಮ್ಮ ಅರೆಕಳ ಪಂಚಾಯತ್ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಯಾನಪಾಯದ ಅವರಿಗೆ ಸಹ ಅನ್ನಪಾಯದವರು ಅವರ ಹೆಸರು ಗೊತ್ತಿಲ್ಲ ಬಂದಿದ್ದಾರೆ. ಅವರಿಗೆ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಿಸ್ತೇನೆ. ಅದೇ ರೀತಿ ಪಟ್ಟಿ ಸ್ವಲ್ಪ ದೊಡ್ಡದಿದೆ, ನಾನು ಧನ್ಯವಾದ ಬದ್ರುದ್ದೀನ್ ಸರ್ ಎದುರು ಹೇಳಲೇಬೇಕು. ಯಾಕೆಂತ ಹೇಳಿದೆ ಅದರಲ್ಲಿ ಬರೆದಿದೆ MES ಮಲಾರ್ ಮತ್ತು KS ಮಲಾರ್, ನಮ್ಮ ಎರಡು ಕಣ್ಣುಗಳಿದು. ನಮ್ಮ ಮಲಾರ್ ಈ ಏರಿಯಾದಲ್ಲಿ ಇರುವುದು. ಆ MES ಮಲಾರ್ನವರು KS ಮಲಾರ್ನವರು ಒಟ್ಟಿಗೆ ಸೇರಿ ನಮಗೆ ಸಾಮ್ಯಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಒಂದು ಸುಸಜ್ಜಿತ ಸಾಮ್ಯಾನ ಮಾಡಲಿಕ್ಕೆ ಇದ್ದಾರೆ. ಅದು SM ಇಸ್ಮಾಯಿಲ ನಾವು ಇಲ್ಲಿ ಗೌರವಿಸಲಿಕ್ಕೆ ಇದ್ದೆವು, ಆದರೆ ಅವರು ಬರಲಿಲ್ಲ. ಆದ ಕಾರಣ ಅವರು ಇನ್ನೊಮ್ಮೆ ನಾವು ಒಂದು ಸಭೆ ಸಮಾರಂಭದಲ್ಲಿ ಗೌರವಿಸ್ತೇವೆ ಇಲ್ಲಿ. ಆದ ಕಾರಣ MES ಮಲಾರ್ ಮತ್ತು KS ಮಲಾರ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಅನುಪಸ್ಥಿತಿಯಲ್ಲಿದ್ದಾರೆ ನಮ್ಮ ತ್ಯಾಗಂ ಅರೇಕಳ ಅವರು, JCI ಮಂಗಳ ಗಂಗೋತ್ರಿ ಇದರ ಸ್ಥಾಪಕ ಅಧ್ಯಕ್ಷರು. ಅವರನ್ನು ನಾನು ಆಹ್ವಾನಿಸಿದ್ದೆ. ಅವರ ಅಂಗನವಾಡಿಯಲ್ಲಿ ಸಹ ಇವತ್ತು ಅವರ ಶಾಲೆಯಲ್ಲಿ ಇವತ್ತು ಮಕ್ಕಳ ದಿನಾಚರಣೆ ಇದ್ದ ಕಾರಣ ಅವರು ಬರಲಿಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಸಹ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೊದಲು ನಾನು ಅರ್ಪಿಸಬೇಕಾದ್ದು ಧನ್ಯವಾದ ನಮ್ಮ ಶ್ರೀಶಕ್ತಿ ಗುಂಪುಗಳಿಗೆ. ಬಹುಮಾನ ವಿತರಣೆ ಆಗಿರಲಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಈಗ ನೋಡಿ ಒಂದು ತಂದೆ ಇಲ್ಲ, ಪತಿ ಇಲ್ಲ, ಅವರ ಆಶಯ ಅವರಿಗೆ ಚೆಕ್ ಕೊಡಬೇಕು ಅಂತೇಳಿ ನಮ್ಮ ಅಲ್ಲಿಯ ಒತ್ತಡ ಬಂದ ಕಾರಣ ನಾವು ನೀಡಿದ್ದು. ಶ್ರೀಶಕ್ತಿ ಗುಂಪಿನ ಸದಸ್ಯರು ಅವರ ಕಳೆಕಳಿಯಿಂದ ಒಂದು ಚೆಕ್ಕನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೂ ಸಹ ನಾನೆಲ್ಲ ಸಭಿಕರಲ್ಲಿ ಕೇಳಿಕೊಳ್ಳುವುದೊಂದೇ, ತಂದೆ ಇಲ್ಲ ಆಶನಿಗೆ, ಪಾಪ ಕೂಲಿ ಕೆಲಸ ಮಾಡಿ ದುಡಿತಾ ಇದ್ದಾರೆ. ತಾವುಗಳು ತಮ್ಮ ಮನೆಗೆ ಬಂದರೆ, ಅದೇ ರೀತಿ ಮೆಂಬರ್ಗಳಲ್ಲಿ ಒಂದು ನಾನು ವಿನಂತಿಸುವುದೇನೆಂದರೆ, ಯಾರಾದರೂ ಕೊಡುಗಳು ದಾನಿಗಳಿದ್ರೆ ನೀವು ಅವರ ಮಗಳು ಮದುವೆ ಜನವರಿ 10ಕ್ಕೆ ಮ್ಯಾರೇಜ್ ಮಾಲಲ್ಲಿ ಇಟ್ಟಿದ್ದಾರೆ. ಪಾಪ ಒಂದು ಕಡೆಯಿಂದ ಅನಾಥೆ ಆಗಿದ್ದಾಳೆ, ಒಂದು ಕಡೆಯಿಂದ ಪತಿ ಸಹ ಇಲ್ಲ. ಹುಟ್ಟಿದಾಗಲೇ ಆಫೀಸನವರು ಹುಟ್ಟಿದಾಗಲೇ ಅವರ ಪತಿಯವರವರು ಬಿಟ್ಟು ಹೋಗಿದ್ದಾರೆ. ಆದರೆ ಅವರು ಪಾಪ ಕೂಲಿ ಕೆಲಸ ಮಾಡಿ ನಮ್ಮ ಅರೆಕಳ ಸೈಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ನೀವೆಲ್ಲ ದಾನಿಗಳು ಯಾರು ಇದ್ದೀರಾ ಒಂದು ತೆಗೆಸಿಕೊಡ್ಬೇಕು ಅಂತೇಳಿ ನಾನು ಈ ಸಭೆ ಮೂಲಕ ನಿಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಶೆನವರು ಕೇಳಿದ್ರೆ ಯಾರು ಸಹ ನಿಮ್ಮಲ್ಲಿ ಇದ್ದಷ್ಟು ಒಂದು ಹನಿ ಹನಿ ಕೂಡಿ ಹಲ್ಲ, ತೆನೆ ತೆನೆ ಕೂಡಿ ಭತ್ತ ಅಂತ ಹೇಳ್ತಾರೆ. ನಿಮ್ಮಿಂದ ಏನು ಸಹಾಯ ಆಗ್ತದೆ ಅದನ್ನು ನೀವು ಆಫೀಸನಿಗೆ ನೀಡಿ ನೀವೆಲ್ಲರೂ ಅವರ ಒಂದು ಮಗಳ ಮದುವೆಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಅವರ ಮದುವೆಗೆ ನೀವು ಕರೆದಿದ್ರು ನೀವು ಹೋಗ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಕಪ್ತ ಸಮಯಕ್ಕೆ ಆಗಮಿಸಿದ್ದಾರೆ ಫೋಟೋಗ್ರಾಫರ್ ಸುರೇಶ್ ಅವರು ಗ್ರಾಮಚಾವಡಿ, ಅವರಿಗೆ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಹೊಸ ಕುರಲು ಅಂತೇಳಿ ಆಶಿಫು, ನಮಗೆಲ್ಲ ಕಾರ್ಯಕ್ರಮದಲ್ಲಿ ಸಹ ಆಶಿಫು ಅವರ ಹೆಸರು ಕೇಳಿ ಬಂದಿದೆ. ಅವರು ಇಲ್ಲಿ ಜಾಗರಣಕ್ಕೆ ಬಂದಿದ್ದಾರೆ. ಅದೇ ರೀತಿ ತಾಯಂದಿರು ಮಕ್ಕಳ ಆಟೋಟ ಸ್ಪರ್ಧೆಗಾಗಲಿ ಪ್ರತಿಯೊಂದಕ್ಕೂ ಸಹ ಸಹಾಯ ಹಸ್ತ ನೀಡಿದ್ದೀರಾ. ನಿಮಗೂ ನಮ್ಮ ಅಂಗನವಾಡಿ ಕೇಂದ್ರ ಪರವಾಗಿ ಹಾಗೂ ಅರೆಕಳ ಪಂಚಾಯತ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈಗ ಬಹುಮಾನ ಏನು ನಾವು ನೀಡಿದೆವು, ನಾನು ಹೇಳಿದೆ ಬಹುಮಾನ ಪ್ಯಾಕ್ ಮಾಡೋದು ಬೇಡ, ತುಂಬ ಇದೆ. ಆದರೆ ನನಗೆ ಗೊತ್ತಿಲ್ಲದೆ ನಮ್ಮ ಅಮೀರ, ಸುಹೈಬ ಮತ್ತು ಮೈಮುನ, ಶಾಯಿಲ್ನ ತಾಯಿ ಮತ್ತು ಸುಹೈಬ ಮತ್ತು ಅವರು ಸಫಿಗನವರ ಮಿಸ್ಸಸ್ರವರು, ಇವರು ಹೂಗುಂಚವನ್ನು ನನಗೆ ಮಾಡಿದು ಕೊಟ್ಟಿದ್ದಾರೆ ಮತ್ತು ಅದರ ಪ್ಯಾಕಿಂಗನ್ನು ಅವರೇ ಮಾಡಿದ್ದು. ನನಗೆ ಗೊತ್ತೇ ಇಲ್ಲ.
ನನ್ನ ಅಂಗನವಾಡಿಗೆ ಒಂದು ಬೆನ್ನೆಲುಬಾಗಿ ಅವರು ನಿಂತಿದ್ದಾರೆ. ತಾವೆಲ್ಲರೂ ನಿಂತಿದ್ದೀರಾ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇನ್ನೊಬ್ಬರು ದೆಬ್ಬೆಲಿಯಲ್ಲಿ ನಾನು ಮೊನ್ನೆ ಪ್ರೋಗ್ರಾಮ್ಗೆ ಹೋದಾಗ ಶಬನ ಅಂತೇಳಿ ಒಬ್ಬರು, ಅಲ್ಲಿ ಒಂದು ಹುಡುಗಿ, ಅವ್ರು 4 ತಿಂಗಳಾಗಿ ಗರ್ಭಿಣಿ ಆದ್ರೂ ಪಾಪ ಹೂಗುಂಜವನ್ನು ಮೀಡಿ ನಾನು ಕೇಳಿದಾಗ ಇಲ್ಲ ಅಂತ ಹೇಳಿಲ್ಲ. ಬೆಳಿಗ್ಗೆ ಅಶ್ವಿನಿಯಲ್ಲಿ ಆಶಾ ಕಾರ್ಯಕರ್ತರಲ್ಲಿ ಶಬನ ಅವರು ಕಳಿಸಿದ್ದಾರೆ. ನಮಗೆಲ್ಲ ಗೊತ್ತಿರ್ಬೋದು, ಇಲ್ಲೇ ಊರಿನವರವರು. ಆದ ಕಾರಣ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಶಬನ ಅವರಿಗೆ. ಅದೇ ರೀತಿ ಆಶಾ ಕಾರ್ಯಕರ್ತೆ ಆದಂತಹ ಲವಿಟಾ ಮಂತರು, ಆರೋಗ್ಯ ಸಹಾಯಕಿ ಆದಂತಹ ನಮ್ಮ ವಸಲ ಮೇಡಮ್, ನಿಮಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಚೈರಿನ ವ್ಯವಸ್ಥೆಯನ್ನು ನಾನು ಕೇಳಿದಾಗ ನಮ್ಮ ಮೊಯ್ಯದ್ದೀನ್ ಜುಮ್ಮಾ ಮಸೀದಿಯ ಅಧ್ಯಕ್ಷರಾದಂತಹ ಆಸಿಫ್ನವರು ಕೊಡುಗೆ ನೀಡಿದ್ದಾರೆ. ಆಸಿಫ್ ಮಲಾರ್ಕೋಡಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಯಾನಪೇ ಡಾಕ್ಟರ್ನವರು ಪ್ರತಿ ತಿಂಗಳು ಬರ್ತಾ ಇದ್ದಾರೆ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಮದನಿ ಬೇಕರಿ ಯಾಸೀರ್ ಅವರು ಒಂದು ಲಡ್ಡನ್ನು ವಿತರಣೆ ಮಾಡಿದ್ದಾರೆ. ಅವರ ಒಂದು ಇಲ್ಲೇ ಕೊಡುಗೆ ಅವರು ಲಡ್ಡು ವಿತರಿಸಿದ್ದಾರೆ. ನಿಮ್ಮೆಲ್ಲರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಅಂಗನವಾಡಿ 21 ವರ್ಷದಿಂದ ನಡೀತಾ ಇದೆ. ಇದರ ಏಳಿಗಾಗಿ ಶ್ರಮಿಸಿದಂತಹ ಊರಿನ ಮಹನೀಯರಿಗೂ ಗಣ್ಯರಿಗೂ, ಅದೇ ರೀತಿ ಇಲ್ಲಿ ಪುಟಾಣಿ ಮಕ್ಕಳು ಕಾಣ್ತಾ ಇದ್ದಾರೆ. ಆದರೆ ಬೆಳಗಿಂದ ಚೇರ್ ಇಡುವಲ್ಲಿಂದ ಹಿಡಿದು ಅಂಗನವಾಡಿಯ ಮೊನ್ನೆ ತವಿನ ತೋರಣ ಕಟ್ಟುವಲ್ಲಿ ಹಿಡಿದು ಈ ಪುಟಾಣಿ ಮಕ್ಕಳು ತುಂಬಾ ಸಹಾಯ ಮಾಡಿದ್ದಾರೆ. ಆದ ಕಾರಣ ಈ ಪುಟಾಣಿ ಮಕ್ಕಳಿಗೆ ಸಹ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿದಂತಹ ಎಲ್ಲ ತಾಯಂದಿರಿಗೂ, ಶ್ರೀಶಕ್ತಿ ಸದಸ್ಯರಿಗೂ, ವೇದಿಕೆಯಲ್ಲಿದ್ದಂತಹ ಗಣ್ಯರಿಗೂ, ತಮಗೆಲ್ಲರಿಗೂ ಹೀಗೆ ನಿಮ್ಮ ಸಹಾಯ ಹಸ್ತ, ನಿಮ್ಮ ಸಹಾಯ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನನಗಿದ್ರೆ ನಾವು ಈ ಅಂಗನವಾಡಿಯನ್ನು ಯಾವುದು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ಬೋದು. ಆದ ಕಾರಣ ತಮಗೆಲ್ಲರಿಗೂ ಮೊದಲಿಗೆ ಧನ್ಯವಾದ ಅರ್ಪಿಸ್ತಾರೆ. ಹೇಳದಿದ್ರೆ ಸಹ ನೀವು ಶ್ರಮಿಸಿಬಿಡಿ. ಆದ ಕಾರಣ ನಿಮಗೆಲ್ಲರಿಗೂ ಧನ್ಯವಾದ. ಈ ಧನ್ಯವಾದ ಕಾರ್ಯಕ್ರಮ ಕೊನೆಗೊಳಿಸಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ತಿಳಿಸ್ತಾ ಇದ್ದರು. 1 ವಾರದಿಂದ ನಿದ್ದೆ ಮಾಡಿದಾರಂತ ಗೊತ್ತಿಲ್ಲ, ಊಟ ಮಾಡಿದಾರಂತ ಗೊತ್ತಿಲ್ಲ. ಆದರೂ ಸಹ ಈ ಎಲ್ಲರಿಗೂ ಎಲ್ಲರ ದಾಣಿಗಳ ಕಾಡಿಬೇಡಿಯಾದರೂ ಈ ಚಿನ್ನರ ಚಿರಿಪಿರಿ ಕಾರ್ಯಕ್ರಮ ಇಷ್ಟು ಚಂದವಾಗಿ ಕಾಣಿಸಲು ಕಾರಣಕರ್ತರು ಈ ಅಂಗನವಾಡಿಯ ಕಾರ್ಯಕರ್ತೆ ಶ್ರೀಮತಿ ಜುಬೇದಾ ಟೀಚರ್ ಇವರಿಗೆ, ಹಾಗೂ ಅವರಿಗೆ ಸಹಾಯ ಆಗಿ ನಿಂತಿದ್ದಾರೆ ಅಂಗನವಾಡಿ ಸಹಾಯಕಿ ಶ್ರೀಮತಿ ರುಕ್ಯ ಟೀಚರ್. ಇವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ತುಂಬುರದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಇವರಿಗೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಮಾಡಲು ದೇವರ ಅನುಗ್ರಹಿಸಲಿ ಎಂದು ನಾವು ಹಾರೈಸ್ತೇವೆ. ಇವರಿಗೆ ದೇವರ ಆಯುರಾರೋಗ್ಯ ಕರುಣಿಸಲಿ ಎಂದು ನಾನು ಹಾರೈಸ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.